ಗೌರಾಂಗ ನಿತ್ಯಾನಂದ 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 ಗೌರಾಂಗ 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 ನಿತ್ಯಾನಂದ ಗೌರಂಗ ನಿತ್ಯಾನಂದ ಗೌರಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ 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 ಗೌರಂಗ ನಿತ್ಯಾನಂದ. ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ. ಶುರು ಮಾಡೋಣ. ಅಂತ್ಯಲೀಲಾ 3ನೇ ಅಧ್ಯಾಯದ ಶ್ರೀಲ ಹರಿದಾಸ ಠಾಕೂರರ ಕೀರ್ತಿಗಳು ಅಂತೇಳಿ ಈ ಒಂದು ಅಧ್ಯಾಯ. ಇಲ್ಲಿ ಹರಿದಾಸ್ ಠಾಕೂರರ ಬಗ್ಗೆ ನಮ್ಗೆ ತಿಳಿಸ್ತಾ ಇದೆ. ಈ ಒಂದು ಅಧ್ಯಾಯದಲ್ಲಿ ಎಲ್ಲರಿಗೆ ಹರಿದಾಸ್ ಠಾಕೂರರ ಬಗ್ಗೆ ಗೊತ್ತಿರ್ಬೇಕಲ್ವಾ. ನಾವು ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ ಅಂತ ಹೇಳ್ತೇವೆ. ಸೊ ಹಾಗೆ ಅವರ ಒಂದು ಕತೆ ಈ ಒಂದು ಅಧ್ಯಾಯದಲ್ಲಿ ಬರ್ತಾ ಇದೆ. ಶುರು ಮಾಡೋಣ. ಹರೇ ಕೃಷ್ಣ. 3ನೇ ಅಧ್ಯಾಯದ ಸಾರಾಂಶವನ್ನ ಶ್ರೀಲ ಭಕ್ತಿವಿನೋದ ಠಾಕೂರರು ಈ ಕೆಳಗಿನಂತೆ ನೀಡಿದ್ದಾರೆ. ಜಗನ್ನಾಥಪುರಿಯ ಒಬ್ಬ ಸುಂದರ ಯುವ ಬ್ರಾಹ್ಮಣ ಹುಡುಗಿಗೆ ಒಬ್ಬ ಸುಂದರ ಮಗನಿದ್ದನು. ಅವನು ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬರುತ್ತಿದ್ದನು. ಇದನ್ನ ದಾಮೋದರ ಪಂಡಿತರಿಗೆ ಹೆಚ್ಚು ಇಷ್ಟ ಆಗ್ತಿರ್ಲಿಲ್ಲ. ಆದಾಗ್ಯೂ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ, ನೀನು ಈ ಹುಡುಗನ ಮೇಲೆ ಅಷ್ಟೊಂದು ಪ್ರೀತಿಯನ್ನು ತೋರಿಸಿದರೆ ಜನರು ನಿನ್ನ ಗುಣವನ್ನು ಅನುಮಾನಿಸುತ್ತಾರೆ ಎಂದು ಹೇಳ್ತಾರೆ. ದಾಮೋದರ ಪಂಡಿತನ ಈ ಮಾತುಗಳನ್ನ ಕೇಳಿದ ಭಗವಂತನು ತನ್ನ ತಾಯಿ ಶಚಿದೇವಿಯ ವ್ಯವಹಾರಗಳನ್ನು ಮೇಲ್ವಿಚಾರಣೆ ಮಾಡಲು ಅವನನ್ನ ನವದ್ವೀಪಕ್ಕೆ ಕಳಿಸ್ತಾರೆ. ಅವನು ವಿಶೇಷವಾಗಿ ದಾಮೋದರ ಪಂಡಿತನನ್ನು ತನ್ನ ತಾಯಿಗೆ ಅವಳು ಅರ್ಪಿಸಿದ ಆಹಾರವನ್ನ ಸ್ವೀಕರಿಸಲು ಕೆಲವೊಮ್ಮೆ ಅವಳ ಮನೆಗೆ ಹೋಗುತ್ತಿದ್ದೇನೆಂದು ನೆನಪಿಸುವಂತೆ ಕೇಳಿಕೊಂಡನು. ಹೀಗೆ ಚೈತನ್ಯ ಮಹಾಪ್ರಭುಗಳ ಆದೇಶವನ್ನ ಅನುಸರಿಸಿ ದಾಮೋದರ ಪಂಡಿತರು ನವದ್ವೀಪಕ್ಕೆ ಹೋದರು. ಭಗವಾನ್ ಜಗನ್ನಾಥನಿಂದ ಎಲ್ಲಾ ರೀತಿಯ ಪ್ರಸಾದಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋದರು. ಇದು ಈ ಒಂದು 3ನೇ ಅಧ್ಯಾಯದ ಇಡೀ ಸಮ್ಮರಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಸಂದರ್ಭದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಒಮ್ಮೆ ಬ್ರಹ್ಮ ಹರಿದಾಸ ಎಂದು ಕರೆಯಲ್ಪಡುವ ಹರಿದಾಸ ಠಾಕೂರರನ್ನು ವೈದಿಕ ಸಂಸ್ಕೃತಿಯನ್ನು ಕಳೆದುಕೊಂಡ ಯವನರು ಅಥವಾ ವ್ಯಕ್ತಿಗಳು ಕಲಿಯುಗದಲ್ಲಿ ಹೇಗೆ ಮುಕ್ತರಾಗುತ್ತಾರೆ ಎಂದು ಕೇಳ್ತಾರೆ. ಹರಿದಾಸ ಠಾಕೂರರು ಹರೇ ಕೃಷ್ಣ ಮಹಾ ಮಂತ್ರವನ್ನು ಬಹಳ ಜೋರಾಗಿ ಪಠಿಸಿದರೆ ಅವರ ಮೋಕ್ಷ ಸಾಧ್ಯ ಎಂದು ಉತ್ತರಿಸ್ತಾರೆ. ಏಕೆಂದರೆ ಹರೇ ಕೃಷ್ಣ ಮಂತ್ರವನ್ನ ಜೋರಾಗಿ ಪಠಿಸುವುದನ್ನು ಕೇಳುವುದು ಅವರಿಗೆ ಸಹಾಯ ಮಾಡುತ್ತದೆ, ಸ್ವಲ್ಪವೇ ಅರಿವು ಇದ್ದರೂ ಸಹ ಅಂತೇಳಿ ಹೇಳ್ತಾರೆ. ಈ ಘಟನೆಯನ್ನ ವಿವರಿಸಿದ ನಂತರ ಚೈತನ್ಯ ಚರಿತಾಮೃತದ ಲೇಖಕರು ಶಾಂತಿಪುರದ ಬಳಿಯ ಬೆನಪೋಲ ಎಂಬ ಹಳ್ಳಿಯಲ್ಲಿ ಹರಿದಾಸ ಠಾಕೂರರನ್ನು ಹೇಗೆ ಪರೀಕ್ಷಿಸಲಾಯಿತು ಎಂಬುದನ್ನು ವಿವರಿಸ್ತಾರೆ. ಹರಿದಾಸ ಠಾಕೂರರ ಬಗ್ಗೆ ಅಸೂಯೆ ಪಟ್ಟ ರಾಮಚಂದ್ರ ಖಾನ್ ಎಂಬ ವ್ಯಕ್ತಿ ಅವರ ಮಾನಹಾನಿ ಮಾಡಲು ಒಬ್ಬ ವೃತ್ತಿಪರ ವೇಷೆಯನ್ನ ಕಳಿಸ್ತಾರೆ. ಆದರೆ ಹರಿದಾಸ್ ಠಾಕೂರನ ಕರುಣೆಯಿಂದ ಆ ವೇಷೆಯೂ ಸಹ ಬಿಡುಗಡೆಯಾದನು. ಶುದ್ಧ ವೈಷ್ಣವನನ್ನು ಅಪರಾಧ ಮಾಡಿದ ಕಾರಣ ರಾಮಚಂದ್ರ ಖಾನ್ ನಂತರ ನಿತ್ಯಾನಂದ ಪ್ರಭುಗಳಿಂದ ಶಪಿಸಲ್ಪಟ್ಟನು ಮತ್ತು ನಾಶವಾದನು ಅಂತ ಹೇಳ್ತಾ ಇದೆ. ಬೆನಪೋಲದಿಂದ ಹರಿದಾಸ ಠಾಕೂರರು ಚಂದಾಪುರ ಎಂದು ಕರೆಯಲ್ಪಡುವ ಹಳ್ಳಿಗೆ ಹೋಗ್ತಾರೆ. ಅಲ್ಲಿ ಅವರು ಬಲರಾಮ ಆಚಾರ್ಯರ ಮನೆಯಲ್ಲಿ ವಾಸಿಸ್ತಾರೆ. ನಂತರ ಹರಿದಾಸ ಠಾಕೂರರನ್ನ ಹಿರಣ್ಯ ಮತ್ತು ಗೋವರ್ಧನ ಮಜುಮ್ದಾರ ಎಂದು ಕರೆಯಲ್ಪಡುವ ಇಬ್ಬರು ಸಹೋದರರು ಬರಮಾಡಿಕೊಳ್ತಾರೆ. ಆದರೆ ಚರ್ಚೆಯ ಸಂದರ್ಭದಲ್ಲಿ ಅವರು ಗೋಪಾಲ ಚಕ್ರವರ್ತಿ ಎಂದು ಕರೆಯಲ್ಪಡುವ ಜಾತಿ ಬ್ರಾಹ್ಮಣನಿಂದ ಮನನೊಂದಿದ್ದರು. ಈ ಅಪರಾಧಕ್ಕಾಗಿ ಗೋಪಾಲ ಚಕ್ರವರ್ತಿಗೆ ಕುಷ್ಠರೋಗದಿಂದ ಶಿಕ್ಷೆ ವಿಧಿಸಲಾಯಿತು. ನಂತರ ಹರಿದಾಸ ಠಾಕೂರರು ಚಂದಾಪುರವನ್ನು ತೊರೆದು ಅದ್ವೈತ ಆಚಾರ್ಯರ ಮನೆಗೆ ಹೋಗ್ತಾರೆ. ಅಲ್ಲಿ ಅವರನ್ನು ಬಾಹ್ಯ ಶಕ್ತಿಯ ವ್ಯಕ್ತಿತ್ವವಾದ ಮಾಯಾದೇವಿ ಪರೀಕ್ಷಿಸಿದಳು. ಹರೇ ಕೃಷ್ಣ ಮಹಾಮಂತ್ರದ ಪಠಣದಿಂದ ಆಶೀರ್ವಾದ ಪಡೆದು ಅವರು ಅನುಗ್ರಹವನ್ನ ಪಡೆದರು ಅಂತೇಳಿ ಈ ಒಂದು ಅಂತ್ಯಲೀಲದ 3ನೇ ಅಧ್ಯಾಯದ ಒಂದು ಟೋಟಲ್ ಸಮ್ಮರಿ ಈ ರೀತಿ ಇದೆ. ಮುಂದೆ ಶ್ಲೋಕ 1ರಲ್ಲಿ ನನ್ನ ಆಧ್ಯಾತ್ಮಿಕ ಗುರುಗಳ ಮತ್ತು ಭಕ್ತಿ ಸೇವೆಯ ಮಾರ್ಗದಲ್ಲಿರುವ ಇತರ ಎಲ್ಲಾ ಗುರುಗಳ ಪಾದ ಕಮಲಗಳಿಗೆ, ಎಲ್ಲ ವೈಷ್ಣವರಿಗೆ ಮತ್ತು ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಸನಾತನ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ, ಜೀವ ಗೋಸ್ವಾಮಿ ಮತ್ತು ಅವರ ಸಹಚರರು ಸೇರಿದಂತೆ 6 ಗೋಸ್ವಾಮಿಗಳಿಗೆ ನಾನು ನನ್ನ ಗೌರವಯುತ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಅದ್ವೈತಾಚಾರ್ಯ ಪ್ರಭು
ಶ್ರೀ ನಿತ್ಯಾನಂದ ಪ್ರಭು ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀವಾಸ ಠಾಕೂರ ನೇತೃತ್ವದ ಅವರ ಎಲ್ಲ ಭಕ್ತರಿಗೆ ನಾನು ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ನಂತರ ನಾನು ಶ್ರೀ ಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿಯವರ ಮತ್ತು ಲಲಿತಾ ಮತ್ತು ವಿಶಾಖೆಯ ನೇತೃತ್ವದ ಎಲ್ಲಾ ಗೋಪಿಕೆಯರ ಪಾದ ಕಮಲಗಳಿಗೆ ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ ಅಂತ ಮೊದಲಿಗೆ ಅವರು ಗೌರವಾರ್ಪಣೆ ಮಾಡ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ನಿತ್ಯಾನಂದ ಪ್ರಭುಗಳಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು. ಶ್ಲೋಕ 3ರಲ್ಲಿ ಹೇಳ್ತಾ ಇದೆ, ಜಗನ್ನಾಥಪುರಿಯಲ್ಲಿ ಒರಿಸ್ಸಾದ ಬ್ರಾಹ್ಮಣರಿಗೆ ಜನಿಸಿದ ಒಬ್ಬ ಚಿಕ್ಕ ಹುಡುಗನಿದ್ದ. ಆದರೆ ನಂತರ ತನ್ನ ತಂದೆಯನ್ನು ಕಳೆದುಕೊಂಡನು. ಆ ಹುಡುಗನ ಮುಖಗಳು ತುಂಬಾ ಸುಂದರವಾಗಿದ್ದವು ಮತ್ತು ಅವನ ನಡವಳಿಕೆಯು ಅತ್ಯಂತ ಸೌಮ್ಯವಾಗಿತ್ತು ಅಂತ 3ನೇ ಶ್ಲೋಕ ಹೇಳ್ತದೆ. 4ನೇ ಮತ್ತೆ 5ನೇ ಶ್ಲೋಕದಲ್ಲಿ ಆ ಹುಡುಗನು ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದು ಅವರಿಗೆ ಗೌರವಯುತ ನಮನಗಳನ್ನು ಸಲ್ಲಿಸ್ತಾ ಇದ್ದ. ಭಗವಂತನೇ ಅವನ ಜೀವ ಮತ್ತು ಆತ್ಮವಾಗಿರುವುದರಿಂದ ಅವನು ಶ್ರೀ ಚೈತನ್ಯ ಮಹಾಪ್ರಭುಗಳೊಂದಿಗೆ ಮಾತನಾಡಲು ಮುಕ್ತನಾಗಿದ್ದನು. ಆದರೆ ಆ ಹುಡುಗನಿಗೆ ಭಗವಂತನೊಂದಿಗಿನ ಅನ್ಯೋನ್ಯತೆ ಮತ್ತು ಭಗವಂತನ ಕರುಣೆ ಅವನ ಕಡೆಗೆ ಅಸಹನೀಯವಾಗಿತ್ತು. ದಾಮೋದರ ಪಂಡಿತನು ಬ್ರಾಹ್ಮಣನ ಮಗನನ್ನು ಭಗವಂತನನ್ನು ಭೇಟಿ ಮಾಡುವುದನ್ನು ಪದೇ ಪದೇ ನಿಷೇಧಿಸಿದರು. ಆ ಹುಡುಗ ಪ್ರತಿದಿನ ಬರ್ತಾ ಇರ್ತಾರೆ ಚೈತನ್ಯ ಮಹಾಪ್ರಭುಗಳನ್ನ ಮಾತಾಡಿಸ್ಕೊಳ್ಳಿಕ್ಕೆ. ಅಂದ್ರೆ ಅಂತ ಅನ್ಯೋನ್ಯತೆ, ಆ ರೀತಿ ಅನ್ಯೋನ್ಯ ಭಾವದಲ್ಲಿ ಅವನು ಮಾತಾಡಿಸ್ತಾನಂತೆ. ಆದ್ರೆ ಅದನ್ನ ನೋಡಿದ ದಾಮೋದರ ಪಂಡಿತರಿಗೆ ಬ್ರಾಹ್ಮಣನ ಮಗನನ್ನ ಭಗವಂತನನ್ನು ಭೇಟಿ ಮಾಡುವುದನ್ನು ಪದೇ ಪದೇ ನಿಷೇಧಿಸ್ತಾರೆ. ಯಾಕೆ ಅವನು ಯಾವಾಗ್ಲೂ ಬರ್ಬೇಕು? ಆದ್ರೆ ಆ ಹುಡುಗನಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡದೆ ಮನೆಯಲ್ಲಿಯೇ ಇರಲು ಸಾಧ್ಯವಾಗಲಿಲ್ಲ. ಅಂದ್ರೆ ಅವನು ಒಂದ್ ದಿವಸ ಬಿಡದೆ ಅವನು ಬರ್ತಾ ಇದ್ದ. ಹಾಗಾಗಿ ಅವನಿಗೆ ಅವರನ್ನ ನೋಡದೆ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತೆ. ಆ ರೀತಿ ಹುಡುಗ ಬರ್ತಾ ಇದ್ದ. ಆ ಹುಡುಗ ಪ್ರತಿದಿನ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬರ್ತಿದ್ದ. ಅವರು ಅವನನ್ನು ಬಹಳ ಪ್ರೀತಿಯಿಂದ ನಡೆಸಿಕೊಂಡರು. ಯಾವುದೇ ಹುಡುಗನ ಸ್ವಭಾವವೆಂದರೆ ತನ್ನನ್ನು ಪ್ರೀತಿಸುವ ವ್ಯಕ್ತಿಯನ್ನು ನೋಡಲು ಹೋಗುವುದು ಅಂತ ಹೇಳಿದ್ರೆ, ನಾವು ನೋಡ್ತೇವೆ ಮಕ್ಕಳಿಗೆ ನಾವು ಎಷ್ಟು ಮುದ್ದು ಮಾಡ್ತೇವೆ ಅಷ್ಟು ಅವ್ರು ನಮ್ಮ ಮಾತನ್ನ ಕೇಳ್ತಾರೆ, ಆ ರೀತಿ ಇರ್ತಾರೆ. ಸೊ ಹಾಗೆ ಮಕ್ಕಳು ಪ್ರೀತಿಯನ್ನ ಬಯಸ್ತವೆ. ಆ ರೀತಿ ಈ ಹುಡುಗ ಕೂಡ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಚೆನ್ನಾಗಿ ಅವರ ಹತ್ರ ಮಾತಾಡಿಸುವ ಒಂದಿದ್ರಿಂದ ಮತ್ತೆ ಮತ್ತೆ ಅವನು ಬರ್ತಾ ಇದ್ದ ನೋಡ್ಲಿಕ್ಕೆ ಅಂತೇಳಿ. ದಾಮೋದರ ಪಂಡಿತನಿಗೆ ಇದು ಅಸಹನೀಯವಾಗಿತ್ತು. ಮತ್ತೆ ಅವನಿಗೆ ತುಂಬಾ ದುಃಖ ಆಗ್ತದೆ. ಆದ್ರೆ ಅವನಿಗೆ ಏನು ಹೇಳಲು ಸಾಧ್ಯವಾಗ್ಲಿಲ್ಲ. ಯಾಕೆಂತ ಹೇಳಿದ್ರೆ ಹುಡುಗನು ತನ್ನ ನಿರ್ಬಂಧಗಳನ್ನು ನಿರ್ಲಕ್ಷಿಸುತ್ತಿದ್ದನು ಅಂತ ಹೇಳ್ಕೊಂಡು. ಅಂದ್ರೆ ಆ ರೀತಿ ನಾನು 1 ಸಲ 2 ಸಲ ಹೋಗ್ಬೋದು, ದಿನ ಹೋಗುದು ಸರಿ ಇರೋದಿಲ್ಲ ಅಂತ. ಆದ್ರೆ ಅದನ್ನ ಅವನು ಗಣನೆಗೆ ತಗೊಳ್ತಾ ಇರ್ಲಿಲ್ಲ. ಆ ರೀತಿ ಡೈಲಿ ಬರ್ತಾ ಇದ್ದ. ಒಂದು ದಿನ ಆ ಹುಡುಗ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಬಂದಾಗ ಭಗವಂತನು ಬಹಳ ಪ್ರೀತಿಯಿಂದ ಎಲ್ಲಾ ರೀತಿಯ ಸುದ್ದಿಗಳ ಬಗ್ಗೆ ಅವನನ್ನ ವಿಚಾರಿಸ್ತಾರೆ. ಸ್ವಲ್ಪ ಸಮಯದ ನಂತರ ಆ ಹುಡುಗ ಎದ್ದು ನಿಂತು ಹೊರಟು ಹೋದಾಗ ಅಸಹನೀಯ ದಾಮೋದರ ಪಂಡಿತ ಮಾತನಾಡಲು ಪ್ರಾರಂಭಿಸಿದ. ಒಂದ್ ದಿವಸ ಆ ರೀತಿ ಬಂದು ಹೋದ್ಮೇಲೆ ಆ ಹುಡುಗ ದಾಮೋದರ ಪಂಡಿತರು ಮಾತಾಡ್ತಾರೆ ಪ್ರಭುಗಳ ಹತ್ರ. ದಾಮೋದರ ಪಂಡಿತನು ನಿರ್ಲಜ್ಜನಾಗಿ ಭಗವಂತನಿಗೆ, ನೀನು ಇತರರಿಗೆ ನೀಡಿದ ಉಪದೇಶಗಳಿಂದಾಗಿ ನೀನು ಒಬ್ಬ ಮಹಾನ್ ಗುರು ಎಂದು ಎಲ್ಲರೂ ಹೇಳುತ್ತಾರೆ. ಆದ್ರೆ ಈಗ ನೀನು ಯಾವ ರೀತಿಯ ಗುರು ಎಂದು ನಾವು ಕಂಡುಕೊಳ್ಳೋಣ ಅಂತ ಹೇಳಿದ್ರೆ, ಈ ರೀತಿ ನೀನು ಆ ಹುಡುಗನ ಹತ್ರ ಸಲುಗೆಯಿಂದ ಇರುವುದು ಅದು ನಿನ್ನ ಒಂದು ಗುರು ಅಂತ ಎಲ್ಲರೂ ಸ್ವೀಕರಿಸಿರುವಾಗ ಅದು ಸರಿಯಲ್ಲ ಅಂತ ಹೇಳುವ ಹಾಗೆ ಅವನು ಹೇಳ್ತಾನೆ. ನೀವು ಗೋಸ್ವಾಮಿ ಅಂದ್ರೆ ಶಿಕ್ಷಕ ಅಥವಾ ಆಚಾರ್ಯ ಅಂತ ಕರೆಯಲ್ಪಡ್ತಾ ಇದ್ದೀರಿ. ಆದರೆ ಈಗ ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಮಾತು ಮತ್ತು ಖ್ಯಾತಿಯ ಪುರುಷೋತ್ತಮ ನಗರಾದ್ಯಂತ ಹರಡುತ್ತದೆ. ಅಂದ್ರೆ ಈಗ ನೀವು ಈ ರೀತಿ ಎಲ್ಲ ಆ ಹುಡುಗನ ಹತ್ರ ತುಂಬಾ ಸಲುಗೆಯಿಂದ ಇದ್ದೀರಿ ಅಂತ ಹೇಳುವಂತ ವಿಷಯ ಇಡೀ ಊರಿನಾದ್ಯಂತ, ನಗರಾದ್ಯಂತ ನಿಮ್ಮ ಪೌರುಷ ಏನಿದೆ ಅಲ್ಲ ಎಲ್ಲ ಕಡೆ ಗೊತ್ತಾಗ್ತದೆ. ನಿಮ್ಮ ಸ್ಥಾನ ಹೇಗೆ ದುರ್ಬಲಗೊಳ್ಳುತ್ತದೆ ಅಂತ ಹೇಳ್ಕೊಂಡು ದಾಮೋದರ ಪಂಡಿತ ಅವರು ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ. ಚೈತನ್ಯ ಮಹಾಪ್ರಭುಗಳು ದಾಮೋದರ ಪಂಡಿತರು ಶುದ್ಧ ಮತ್ತು ಸರಳ ಭಕ್ತರೆಂದು ತಿಳಿದಿದ್ದರೂ ಆ ಅಹಂಕಾರದ ಮಾತನ್ನ ಕೇಳಿದ ಭಗವಂತನು, ಪ್ರಿಯ ದಾಮೋದರ, ನೀವು ಏನು ಅಸಂಬದ್ಧವಾಗಿ ಮಾತನಾಡ್ತಿದ್ದೀರಿ ಅಂತ ಹೇಳ್ತಾನೆ. ಅಂದ್ರೆ ನಾನು ಆ ಮಗು ಹತ್ರ ನಾನು ಮಾತಾಡ್ತಾ ಇದ್ರೆ ನಿನ್ಗೆ ಯಾಕೆ ಇಷ್ಟೊಂದು ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಅಂತ ಹೇಳ್ತೇವಲ್ವಾ, ಆ ರೀತಿ ಏನ್ ನೀನು ಅಷ್ಟೊಂದು ಅಸಂಬದ್ಧವಾಗಿ ಮಾತಾಡ್ತಿದ್ಯಾ? ಅಂದ್ರೆ ಅವನು ಯಾರು ಕೂಡ ಒಂದು ಶುದ್ಧ ಭಕ್ತರು ಅಂತ ಹೇಳುವವರು
ಆ ರೀತಿ ಹೇಳಿಕ್ ಹೋಗೋದಿಲ್ಲ. ಆದ್ರೆ ನೀನ್ ಯಾಕೆ ಈಗ ಈ ತರ ನನ್ಗೆ ಹೇಳ್ತಾ ಇದ್ಯಾ ಅಂತ ಕೇಳ್ತಾರೆ. ನನ್ನ ಪ್ರೀತಿಯ ದೇವರೇ, ನೀನು ನಿನ್ನ ಇಚ್ಛೆಯಂತೆ ವರ್ತಿಸಬಹುದು. ನಿನ್ನನ್ನು ನಿರ್ಬಂಧಿಸಲು ಯಾರು ಏನನ್ನು ಹೇಳಲು ಸಾಧ್ಯವಿಲ್ಲ. ಆದಾಗ್ಯೂ ಇಡೀ ಜಗತ್ತು ದುರಹಂಕಾರಿಯಾಗಿದೆ. ಜನರು ಏನು ಬೇಕಾದ್ರೂ ಹೇಳಬಹುದು. ನೀನು ಅವರನ್ನು ಹೇಗೆ ತಡೆಯಬಲ್ಲೆ ಅಂತ ಹೇಳಿದ್ರೆ ಆ ರೀತಿ ನೀನು ನಿನ್ಗೆ ಆ ಭಾವ ಏನ್ ಇರ್ಲಿಕ್ಕಿಲ್ಲ. ಆದ್ರೆ ಹೊರಗಿನ ಪ್ರಪಂಚ ಸುಮ್ನಿರೋದಿಲ್ಲ. ಅವರು ಒಂದಿಲ್ಲೊಂದು ಈ ಸರಿ ಇದ್ದವರನ್ನೇ ಏನೇನೋ ಅಂತಾರೆ ಅಂತ ಭಗವಂತ ಕೃಷ್ಣನೇ ಎಷ್ಟೊಂದು ಅಪವಾದಗಳಿಗೆ ಬಲಿಯಾಗ್ಬೇಕಾಗ್ತದೆ. ಅದೇ ರೀತಿ ಜನರ ಬಾಯನ್ನ ಇದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಆ ಒಂದು ಹುಡುಗ ಏನ್ ಬರ್ತಾನೆ, ಅವನು ಒಂದು ವಿಧವೆಯ ಮಗ ಆಗಿರ್ತಾನೆ. ಆ ಒಂದು ದೃಷ್ಟಿಯಲ್ಲಿ ದಾಮೋದರ ಪಂಡಿತರು ಹೇಳುವಂತದ್ದು ಚೈತನ್ಯ ಮಹಾಪ್ರಭುಗಳ ಹತ್ರ. ಆಗ ಅವ್ರು ಹೇಳ್ತಾರೆ ಮುಂದೆ, ಆ ಹುಡುಗನ ತಾಯಿ ಸಂಪೂರ್ಣವಾಗಿ ಕಠಿಣ ಮತ್ತು ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಿಯ ದಾಮೋದರ, ನಗರಾದ್ಯಂತ ಹರಡುತ್ತದೆ. ನಿಮ್ಮ ಸ್ಥಾನವು ಹೇಗೆ ದುರ್ಬಲಗೊಳ್ಳುತ್ತದೆ ಅಂತ ಹೇಳಿ ಹೇಳ್ತಾರೆ ದಾಮೋದರ ಪಂಡಿತಾಚಾರ್ಯರು. ಆಮೇಲೆ ಚೈತನ್ಯ ಮಹಾಪ್ರಭುಗಳು ದಾಮೋದರ ಪಂಡಿತರು ಶುದ್ಧ ಸರಳ ಭಕ್ತರು ಅಂತ ಹೇಳಿ ಅಷ್ಟು ಆಗಿದ್ರು ಕೂಡ ನೀವ್ ಯಾಕೆ ಆತರ ಅಸಂಬದ್ಧವಾಗಿ ನನ್ನನ್ನ ಈ ತರ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ದಾಮೋದರ ಪಂಡಿತರು ಹೇಳ್ತಾರೆ, ನನ್ನ ಪ್ರೀತಿಯ ದೇವರೇ, ನಿನ್ನ ಇಚ್ಛೆಯಂತೆ ನೀನು ವರ್ತಿಸಬಹುದು. ನಿನ್ನನ್ನು ನಿರ್ಬಂಧಿಸಲು ಯಾರು ಏನು ಹೇಳಲು ಸಾಧ್ಯವಿಲ್ಲ. ಅಂದ್ರೆ ಈ ಜಗತ್ತು ಸುಮ್ಮನೆ ಇರೋದಿಲ್ಲ. ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಅದು ಆಡ್ಬೋದು ಅಂತ ಹೇಳ್ಕೊಂಡು. ಆಮೇಲೆ ಪ್ರಿಯ ಪ್ರಭುವೆ, ನೀವು ಒಬ್ಬ ವಿದ್ವಾಂಸ ಗುರು. ಹಾಗಾದರೆ ಈ ಹುಡುಗ ವಿಧವೆ ಬ್ರಾಹ್ಮಣನ ಮಗನೆಂದು ನೀವು ಏಕೆ ಪರಿಗಣಿಸುವುದಿಲ್ಲ? ನಿಮ್ಗೆಲ್ಲ ಗೊತ್ತು, ನೀವೊಂದು ದೊಡ್ಡ ವಿದ್ವಾಂಸ ಗುರು ಆಗಿದ್ದೀರಿ. ಹಾಗಿರುವಾಗ ಆ ಹುಡುಗ ವಿಧವೆ ಬ್ರಾಹ್ಮಣನ ಮಗ, ಅದನ್ನ ಯಾಕೆ ನೀವು ಪರಿಗಣಿಸೋದಿಲ್ಲ? ನೀವು ಅವನ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಹೊಂದಿದ್ದೀರಿ ಅಂತ ಕೇಳ್ತಾರೆ. ಆ ಹುಡುಗನ ತಾಯಿ ಸಂಪೂರ್ಣವಾಗಿ ಕಠಿಣ ಮತ್ತು ಶೀಲವಾಗಿದ್ದರೂ ಅವಳಲ್ಲಿ ಒಂದು ನೈಸರ್ಗಿಕ ದೋಷವಿದೆ. ಅವಳು ತುಂಬಾ ಸುಂದರ ಚಿಕ್ಕ ಹುಡುಗಿ. ಅಂದ್ರೆ ಅವಳು ಎಳೆ ವಯಸ್ಸಿನ ಹುಡುಗಿ ಆಗಿರ್ತಾಳೆ, ಆ ಮಗುವಿನ ತಾಯಿ, ಮತ್ತೆ ವಿಧವೆ ಕೂಡ ಆಗಿರ್ತಾಳೆ. ಸೊ ಹಾಗಾಗಿ ಅದು ಸರಿಯಲ್ಲ ಅಂತ ಹೇಳುವ ರೀತಿಯಲ್ಲಿ ದಾಮೋದರ ಪಂಡಿತರು ಹೇಳುವಂಥದ್ದು. ಮತ್ತು ನನ್ನ ಪ್ರೀತಿಯ ಪ್ರಭುವೆ, ನೀನು ಸುಂದರ ಆಕರ್ಷಕ ಯುವಕ. ಆದ್ದರಿಂದ ಖಂಡಿತವಾಗಿಯೂ ಜನರು ನಿನ್ನ ಬಗ್ಗೆ ಪಿಸುಗುಟ್ಟುತ್ತಾರೆ. ನೀನು ಅವರಿಗೆ ಅಂತಹ ಅವಕಾಶವನ್ನು ಏಕೆ ನೀಡಬೇಕು ಅಂತ ಹೇಳಿದ್ರೆ, ಚೈತನ್ಯ ಮಹಾಪ್ರಭುಗಳು ಅವರ 24ನೇ ವಯಸ್ಸಿನಲ್ಲೇ ಸನ್ಯಾಸಾಶ್ರಮವನ್ನ ತಗೊಂಡಿರುವಂತದ್ದು. ಅವರು ಕೂಡ ಸಣ್ಣ ವಯಸ್ಸಿನವರೇ ಆಗಿರ್ತಾರೆ ಮತ್ತು ನೋಡ್ಲಿಕ್ಕೂ ಸುಂದರ ಗೌರಾಂಗ. ಹಾಗಿರುವಾಗ ನೀನು ಅಂತ ಒಂದು ಹುಡುಗನ ಜೊತೆ ಆ ರೀತಿ ಮಾತಾಡೋದು ಕೂಡ ನಿನ್ಗೆ ಅದು ಅಂದ್ರೆ ಅಪವಾದ ಆಗ್ಬೋದು ಅಂತ ಹೇಳ್ಕೊಂಡು ಎಚ್ಚರಿಸುವಂತ ರೀತಿ ಮಾತಾಡ್ತಾರೆ. ಹೀಗೆ ಹೇಳಿದ ನಂತರ ದಾಮೋದರ ಪಂಡಿತರು ಮೌನವಾದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಮುಗುಳ್ನಕ್ಕೂ ತಮ್ಮೊಳಗೆ ಸಂತೋಷ ಪಟ್ಟರು ಮತ್ತು ದಾಮೋದರ ಪಂಡಿತರ ಅಹಂಕಾರವನ್ನ ಪರಿಗಣಿಸಿದರು ಅಂತ ಹೇಳಿ ಅಂದ್ರೆ ಅವರಿಗೆ ಅರ್ಥ ಆಗ್ತದೆ. ಆದ್ರೆ ಅದಕ್ಕೆ ಮುಗುಳ್ನಾಗ್ತಾರೆ. ಮತ್ತೆ ಎಷ್ಟೊಂದು ಇವನಿಗೆ ಅಹಂಕಾರ, ನನ್ನನ್ನ ಈ ರೀತಿ ಹೇಳ್ತಾ ಇದ್ದಾನಲ್ವಾ ಅಂತ ಹೇಳ್ಕೊಂಡು. ಆಮೇಲೆ ಯೋಚಿಸ್ತಾರೆ ಅವರು, ಈ ದುರಹಂಕಾರವು ನನ್ನ ಮೇಲಿನ ಶುದ್ಧ ಪ್ರೀತಿಯ ಸಂಕೇತವೂ ಆಗಿದೆ. ದಾಮೋದರ ಪಂಡಿತನಂತಹ ಆತ್ಮೀಯ ಸ್ನೇಹಿತ ನನಗೆ ಬೇರೆ ಯಾರೂ ಇಲ್ಲ ಅಂತ ಕೂಡ ಅವ್ರು ಯೋಚಿಸ್ತಾರೆ. ಅಂತ ಹೇಳಿದ್ರೆ ಯಾರಾದ್ರೂ ನಾವು ಶುದ್ಧ ಒಂದು ಪ್ರೀತಿ ಅಂದ್ರೆ ನಿಜವಾದ ಒಂದು ಸ್ನೇಹಿತ ಅಂತ ಹೇಳಿದ್ರೆ ನಮ್ಮ ಎಲ್ಲ ಲೋಪದೋಷಗಳನ್ನ ಕೂಡ ಅವನು ಎತ್ತಿ ಹಿಡಿಬೇಕು. ಹಾಗಾದ್ರೆ ಮಾತ್ರ ಅವ್ನು ನಿಜವಾದವನು. ಮುಂದಿನಿಂದ ನೀನು ಚೆನ್ನಾಗಿದೆ ಅಂತ ಹೇಳೋದು, ಹಿಂದಿನಿಂದ ಏನಾದ್ರೂ ಬೈಯೋದು, ದೂರೋದು ಎಲ್ಲ ಮಾಡಿದ್ರೆ ಅದು ನಿಜವಾದ ಸ್ನೇಹಿತ ಅಲ್ಲ. ನಿಜವಾದ ಒಂದು ಕಾಳಜಿ ಇದ್ದವರು ನಮ್ಮ ಒಳಿತು ಕೆಡುಕನ್ನ ಅಲ್ಲಲ್ಲಿ ಸರಿಪಡಿಸ್ಲಿಕ್ಕೆ ನೋಡ್ತಾರೆ. ಸೊ ಹಾಗೇನೆ ಇಲ್ಲಿ ದಾಮೋದರ ಪಂಡಿತಾಚಾರ್ಯರು ಅವರ ತುಂಬಾ ಸ್ವರೂಪ ದಾಮೋದರ ಅಂತ ಹೇಳಿದ್ರೆ ಅವರ ಆತ್ಮೀಯ ಒಂದು ಯಾರು ಅವರ ಸಹಚರರಾಗಿರ್ತಾರೆ. ಹಾಗಿರುವಾಗ ಅವನು ನನ್ನ ಒಂದು ಇದಕ್ಕೆ ಆ ರೀತಿ ಮಾತಾಡ್ತಾನೆ ಅಂತ ಹೇಳ್ಕೊಂಡು ಅವ್ರು ಯೋಚಿಸ್ತಾರೆ. ಅಂತ ಆತ್ಮೀಯ ಸ್ನೇಹಿತ ಅವನನ್ ಬಿಟ್ರೆ ನನ್ಗೆ ಯಾರಿಲ್ಲ ಅಂತೇಳಿ. ಈ ರೀತಿ ಯೋಚಿಸ್ತಾ ಚೈತನ್ಯ ಮಹಾಪ್ರಭುಗಳು ತಮ್ಮ ಮಧ್ಯಾಹ್ನದ ಕರ್ತವ್ಯಗಳನ್ನ ನಿರ್ವಹಿಸ್ಲಿಕ್ಕೆ ಹೋಗ್ತಾರೆ. ಮರುದಿನ ಅವರು ದಾಮೋದರ ಪಂಡಿತರನ್ನ ಏಕಾಂತ ಸ್ಥಳಕ್ಕೆ ಕರೀತಾರೆ. ಒಂದು ಕಡೆ ಒಬ್ರೇ ಇರುವಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಹೇಳ್ತಾರೆ, ಭಗವಂತ ಹೇಳಿದ, ನನ್ನ ಪ್ರಿಯ ಮಿತ್ರ ದಾಮೋದರ, ನೀನು ನದಿಯಾಗಿ ಹೋಗಿ ನನ್ನ ತಾಯಿಯೊಂದಿಗೆ ಇರುವುದು ಉತ್ತಮ ಅಂತ ಹೇಳ್ತಾರೆ. ಅಂದ್ರೆ ನವದ್ವೀಪದಲ್ಲಿ ಶಚಿಮಾತೆ ಇರ್ತಾರೆ, ನೀನು ಅಲ್ಲಿ ಹೋಗಿ ಇರೋದು ನವದ್ವೀಪ, ಬಂಗಾಲದ ನವದ್ವೀಪದ ಅಲ್ಲಿ ನದಿಯಾ ಅಂತ ಒಂದು ಜಾಗ ಅವರ
ತಾಯಿ ನೆಲೆಸಿರುವಂತ ಜಾಗ, ಅಲ್ಲಿಗೆ ನೀನು ಹೋಗುವುದು ಉತ್ತಮ ಅಂತ ಹೇಳ್ತಾರೆ. ನನ್ನ ತಾಯಿಯೊಂದಿಗೆ ಇರುವುದು ಉತ್ತಮ ಅಂತ ಹೇಳ್ತಾರೆ. ನೀನು ಅವಳನ್ನು ರಕ್ಷಿಸುವಷ್ಟು ಜಾಗರೂಕನಾಗಿರುವುದರಿಂದ ನೀನು ನನ್ನನ್ನು ಸಹ ಎಚ್ಚರಿಸಬಲ್ಲೆ. ಆದ್ದರಿಂದ ಅವಳನ್ನು ರಕ್ಷಿಸಲು ನಿನ್ನನ್ನು ಬಿಟ್ಟು ಬೇರೆ ಯಾರು ನನಗೆ ಕಾಣುತ್ತಿಲ್ಲ. ಅಂದ್ರೆ ತಾಯಿಯ ಒಂದು ಹೊಣೆ ಮಗನಿಗೆ ಇರ್ತದೆ. ಅವರು ಸನ್ಯಾಸಾಶ್ರಮ ತಗೊಂಡ್ರು ಕೂಡ ತಾಯಿ ಒಬ್ಬಳೇ ಇದ್ದಾಳೆ ಎಂಬ ಒಂದು ಕಾಳಜಿ ಅವರಿಗೆ ಇರ್ತದೆ. ಸೊ ಹಾಗೆ ಈಗ ನನ್ನನ್ನೇ ಇಲ್ಲಿ ಒಂಥರ ನನ್ನನ್ನೇ ನಾನೇ ಎಲ್ಲಿ ಹಳಿ ತಪ್ತೇನೆ ಹೇಳುವ ಹಾಗೆ ನನ್ನನ್ನೇ ನೀನು ಎಚ್ಚರಿಸ್ತಾ ಇದ್ದೀಯಲ್ವಾ. ಇನ್ನು ನನ್ನ ತಾಯಿಯನ್ನ ನೋಡ್ಕೊಳ್ಳಿಕ್ಕೆ ನಿನ್ಕಿಂತ ಒಳ್ಳೆ ಜನ ಯಾರು ಇಲ್ಲ ಹೇಳುವ ಹಾಗೆ ಅವಳನ್ನ ರಕ್ಷಿಸ್ಲಿಕ್ಕೆ ನಿನ್ನನ್ನ ಬಿಟ್ಟು ಬೇರೆ ಯಾರು ನನ್ಗೆ ಕಾಣ್ತಾ ಇಲ್ಲ ಅಂತ ಹೇಳುವ ಹಾಗೆ ಹೇಳ್ತಾರೆ. ನನ್ನ ಸಹಚರರಲ್ಲಿ ನೀವು ಅತ್ಯಂತ ತಟಸ್ಥರು, ಇದು ತುಂಬಾ ಒಳ್ಳೆಯದು. ಏಕೆಂದರೆ ತಟಸ್ಥರಾಗದೆ ಧಾರ್ಮಿಕ ತತ್ವಗಳನ್ನು ರಕ್ಷಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ, ಒಂದು ಯಾವುದೇ ಇದ್ರಲ್ಲಿ ಕೂಡ ನ್ಯಾಯಯುತವಾಗಿರ್ಬೇಕು. ಈಗ ಒಬ್ಬ ರಾಜ ಆಗಿದ್ರು ಕೂಡ ಅವನು ಪ್ರಜೆಗಳನ್ನ ಯಾವ ರೀತಿ ಕಾಣ್ತಾನೆ ಅದೇ ರೀತಿ, ಅಂದ್ರೆ ತಪ್ಪಾಗಿ ನಡ್ಕೊಂಡಾಗ ಶಿಕ್ಷಿಸುವುದಾಗ್ಲಿ ಏನಾದ್ರೂ ಇದ್ರೆ ತನ್ನ ಮಕ್ಕಳಿಗೆ ಕೂಡ ಅದೇ ಒಂದು ಲೆವೆಲ್ ಅಲ್ಲಿ ನೋಡಿದ್ರೆ ಮಾತ್ರ ಅವನು ಧರ್ಮಿಷ್ಠ ಅಂತ ಹೇಳ್ಬೋದು. ಅಂದ್ರೆ ಪಾರ್ಶಿಯಾಲಿಟಿ ಇಲ್ಲದೆ ಹೇಳುವಂತದ್ದು. ಹಾಗೆ ನನ್ನವರು ಅಂತ ಬಿಟ್ಟುಕೊಡದೆ ಅಂತವರಿಗೆ ಕೂಡ ಸರಿ ದಾರಿಗೆ ತರುವಂತ ಒಂದು ಇದು ಇದ್ದವನು ನಿಜವಾಗಿ ಧರ್ಮಿಷ್ಠ ಅಂತ ಹೇಳುವಂತದ್ದು. ಹಾಗೇನೆ ಇಲ್ಲಿ ಈ ದಾಮೋದರ ಪಂಡಿತರನ್ನ ಕೂಡ ಅವರು ಆ ರೀತಿ ಹೇಳ್ತಾರೆ. ಅಂದ್ರೆ ತಟಸ್ಥರಾಗದೆ, ಅಂದ್ರೆ ನ್ಯೂಟ್ರಲ್ ಆಗಿರ್ಬೇಕು, ಯಾವ ಕಡೆ ಕೂಡ ವಾಲ್ಬಾರ್ದು. ಇದು ನನ್ನ ಸ್ನೇಹಿತ, ಇವನು ನನ್ನ ಗುರು ಅಂತ ಗುರುವ ಒಂದು ಅಲ್ಲಿ ಇರ್ಲಿಲ್ಲ. ಅವರು ಸ್ನೇಹಿತ ಅಂತ ಹೇಳುವ ಆ ಒಂದು ಇದ್ರಲ್ಲಿ ಇರ್ತಾರೆ. ಆಗ ಅವರಿಗೆ ಹೇಳಲಿಕ್ಕೆ ಅಧಿಕಾರ ಇದೆ. ಆ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಕೇಳಿ ನನ್ನ ತಾಯಿಯ ಪಾದಕಮಲದ ಆಶ್ರಯಕ್ಕೆ ಹೋಗುವುದು ನಿನಗೆ ಒಳ್ಳೆಯದು. ಅಂದ್ರೆ ಅಲ್ಲಿ ಹೇಳ್ತಾರೆ, ನನ್ನ ಸಹಚರರಲ್ಲಿ ನೀವು ಅತ್ಯಂತ ತಟಸ್ಥರು, ಇದು ತುಂಬಾ ಒಳ್ಳೆಯದು. ಏಕೆಂದರೆ ತಟಸ್ಥರಾಗದೆ ಧಾರ್ಮಿಕ ತತ್ವಗಳನ್ನು ರಕ್ಷಿಸ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ಸಾಧ್ಯವಾಗದ್ದನ್ನು ನೀನು ಮಾಡಬಹುದು, ನಿಜಕ್ಕೂ ನೀನು ನನ್ನನ್ನು ಶಿಕ್ಷಿಸಬಹುದು, ಇತರರ ಬಗ್ಗೆ ಏನು ಹೇಳಲಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದ್ರೆ ಅರ್ಥ ಮಾಡಿಕೊಳ್ತಾರೆ ದಾಮೋದರ ಪಂಡಿತ್ ಅವರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅವ್ರು ಹೇಳ್ತಾರೆ, ನನ್ನ ತಾಯಿಯ ಪಾದಕಮಲದ ಆಶ್ರಯಕ್ಕೆ ಹೋಗುವುದು ನಿನಗೆ ಒಳ್ಳೆಯದು. ಏಕೆಂದರೆ ನಿನ್ನ ಮುಂದೆ ಯಾರೂ ಸ್ವತಂತ್ರರಾಗಿ ವರ್ತಿಸಲು ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಅಂತ ಒಂದು ಸ್ಟ್ರಿಕ್ಟ್ ಬೇಕಾಗ್ತದೆ ಅಂತವ್ರಿದ್ರೆ ಯಾರು ಅವರ ಮುಂದೆ ಏನ್ ಹೇಳ್ತಾರೆ, ಬಾಲ ಎತ್ತಲ್ಲ ಅಂತ ಹೇಳ್ತಾರೆ, ಆ ರೀತಿ. ಸೊ ಹಾಗೆ ಅವರನ್ನ ಹೇಳ್ತಾರೆ, ನಿನ್ನ ತಾಯಿ ಹತ್ರ ಹೋಗುದು ಒಳ್ಳೇದು ಅಂತ. ಮತ್ತೆ ಮಧ್ಯಂತರ ನೀವು ನನ್ನನ್ನು ಇಲ್ಲಿಗೆ ಬಂದು ಮತ್ತೆ ಅಲ್ಲಿಗೆ ಹೋಗಬಹುದು, ಮತ್ತೆ ಇಲ್ಲಿಗೆ ಕೂಡ ಒಂದೊಂದ್ಸಲ ಬಂದು ಹೋಗುದು ಮಾಡ್ತಾ ಇರಬಹುದು ಅಂತ ಹೇಳ್ತಾರೆ. ನನ್ನ ತಾಯಿಗೆ ನನ್ನ ಲಕ್ಷಾಂತರ ನಮನಗಳನ್ನು ಅರ್ಪಿಸಿ ದಯವಿಟ್ಟು ಇಲ್ಲಿ ನನ್ನ ಸಂತೋಷದ ಬಗ್ಗೆ ಅವಳೊಂದಿಗೆ ಮಾತನಾಡಿ ಮತ್ತು ಅವಳಿಗೆ ಸಂತೋಷವನ್ನ ನೀಡಿ ಅಂತೇಳಿ ಹೇಳ್ತಾರೆ. ನನ್ನ ವೈಯಕ್ತಿಕ ಚಟುವಟಿಕೆಗಳನ್ನ ಅವಳಿಗೆ ತಿಳಿಸಲು ನಾನು ನಿನ್ನನ್ನು ಕಳಿಸಿದ್ದೇನೆಂದು ಅವಳಿಗೆ ಹೇಳು, ಆಗ ಅವಳು ನನ್ನ ಸಂತೋಷದಲ್ಲಿ ಭಾಗಿಯಾಗಬಹುದು ಅಂತೇಳಿ. ಅಂದ್ರೆ ನನ್ನ ವಿಚಾರವಾಗಿ ಇಲ್ಲಿ ಬಂದಿರುವಂತದ್ದು ಅಂತ ಹೇಳುವಾಗ ಅವಳಿಗೆ ಸಮಾಧಾನ ಆಗ್ತದೆ, ಖುಷಿ ಪಡ್ತಾಳೆ ಅಂತ ಹೇಳ್ಕೊಂಡು ಈ ರೀತಿ ಮಾತನಾಡ್ತಾ ತಾಯಿ ಶಚಿಯ ಮನಸ್ಸನ್ನ ತೃಪ್ತಿಪಡಿಸಿ, ಅಲ್ಲದೆ ನನ್ನ ಈ ಸಂದೇಶವನ್ನು ಅವಳಿಗೆ ಒಂದು ಅತ್ಯಂತ ಗೌಪ್ಯ ಘಟನೆಯನ್ನು ನೆನಪಿಸಿ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ನೀಡುವ ಎಲ್ಲಾ ಸಿಹಿ ತಿಂಡಿಗಳು ಮತ್ತು ತರಕಾರಿಗಳನ್ನು ತಿನ್ನಲು ನಾನು ನಿಮ್ಮ ಮನೆಗೆ ಮತ್ತೆ ಮತ್ತೆ ಬರುತ್ತೇನೆ. ನಾನು ಬಂದು ನೈವೇದ್ಯವನ್ನು ತಿನ್ನುತ್ತೇನೆಂದು ನಿಮಗೆ ತಿಳಿದಿದೆ. ಆದರೆ ಬಾಹ್ಯ ಪ್ರತ್ಯೇಕತೆಯಿಂದಾಗಿ ನೀವು ಇದನ್ನು ಕನಸು ಎಂದು ಪರಿಗಣಿಸುತ್ತೀರಿ. ಅಂದ್ರೆ ಅವರು ಆ ರೀತಿ ಬಂದು ಅವರು ದೈಹಿಕವಾಗಿ ಅಲ್ಲಿ ಇಲ್ಲದಿರ್ಬೋದು, ಬಾಹ್ಯ ಪ್ರತ್ಯೇಕತೆ ಇದ್ರೂ ಕೂಡ ಆಂತರಿಕವಾಗಿ ಅವರು ಸದಾ ತಾಯಿಯ ಒಂದು ಪಾದಕಮಲಗಳ ಒಂದು ನೆನಪನ್ನ ಮಾಡ್ತಾ ಇರ್ತಾರಲ್ಲಿ. ಹಾಗೆ ಕಳೆದ ಮಾಘ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ನೀವು ನನಗಾಗಿ ವಿವಿಧ ರೀತಿಯ ತರಕಾರಿಗಳು, ಮಂದಗೊಳಿಸಿದ ಹಾಲು, ಕೇಕ್ ಮತ್ತು ಸಿಹಿ ಅನ್ನವನ್ನ ಬೇಯಿಸಿದ್ದೀರಿ. ನೀವು ಶ್ರೀ ಕೃಷ್ಣನಿಗೆ ಆಹಾರವನ್ನು ಅರ್ಪಿಸಿದ್ದೀರಿ ಮತ್ತು ನೀವು ಧ್ಯಾನದಲ್ಲಿದ್ದಾಗ ನಾನು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡೆ ಮತ್ತು ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ನಾನು ಅಲ್ಲಿಗೆ ಬಹಳ ಆತುರದಿಂದ ಹೋಗಿ ಎಲ್ಲವನ್ನು ತಿಂದೆ. ನಾನು ತಿನ್ನುವುದನ್ನು ನೀವು ನೋಡಿದಾಗ ನಿನಗೆ ಅಪಾರ ಸಂತೋಷವಾಯಿತು. ನೀನು ನಿನ್ನ ಕಣ್ಣುಗಳನ್ನು ಒರೆಸಿದ ಕ್ಷಣದಲ್ಲೇ ನೀನು ನನಗೆ ಅರ್ಪಿಸಿದ್ದ ತಟ್ಟೆ ಖಾಲಿಯಾಗಿರುವುದನ್ನು ನೀನು ನೋಡಿದೆ. ನಂತರ ನೀನು ನಿಮಾಯಿ ಎಲ್ಲವನ್ನು ತಿನ್ನುತ್ತಿರುವಂತೆ ನನಗೆ ಕನಸು ಬಿತ್ತು ಎಂದು ಭಾವಿಸಿದೆ. ಅಂದ್ರೆ ಅದೆಲ್ಲವನ್ನ ಕಾಣ್ತಾರೆ. ಆದ್ರೆ ಅವರಿಗೆ ಒಂದೇ ಕ್ಷಣಕ್ಕೆ ಆ ಮರೆವು ಕೂಡ ಬರ್ತದೆ. ನಾನೇನು ಕನಸ ನೋಡಿದ್ದು,
ಸತ್ಯನ ಕನಸ ಅಂತ ಹೇಳ್ಕೊಂಡು ಆ ರೀತಿ ಆ ಭಗವಂತನ ಆ ಒಂದು ಇದು ನೋಡ್ಬೋದು ನಾವು. ಯಶೋಧ ಮಾತೆ ಹಾಲು ಕುಡಿಸ್ಬೇಕಾದ್ರೆ ಒಂದ್ಸಲ ಬಾಯ ಕಳಿಸುವಾಗ ಮಗು ಬ್ರಹ್ಮಾಂಡವನ್ನೇ ಕಾಣ್ತಾರೆ, ಆದ್ರೆ ಅದ್ರೊಳಗೆ ತನ್ನನ್ನು ಕಾಣ್ತಾರೆ. ಕೂಡಲೇ ಅವರಿಗೆ ಅದು ಮರೆತು ಹೋಗುವ ಹಾಗೆ ಒಂದು ಏನು ಭ್ರಮೆಯ ನನ್ಗೆ ಏನಾಯ್ತು ನನ್ಗೆ ಅಂತ ಹೇಳುವ ಹಾಗೆ ಆ ಮರೆಯು ಕೂಡ ಕ್ಷಣದಲ್ಲೇ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಅವ್ರು ಹೇಳ್ತಾ ಇರುವಂತದ್ದು, ತಾಯಿಗೆ ಗೊತ್ತು ಎಲ್ಲ ಮಗ ಬಂದು ತಿಂದ ಹಾಗೆ ಎಲ್ಲ ಆಗ್ತಾ ಇದೆ ಅಂದ್ರೆ ಅದೊಂದು ಕನಸು ತರ ಅಂತ ಹೇಳ್ಕೊಂಡು ನೀವು ಅನ್ಕೊಳ್ತೀರಿ ಅಂತ ಹೇಳಿ ಹೇಳ್ತಾರೆ. ಹೀಗೆ ನಿನ್ನ ಆಜ್ಞೆಯ ಮೇರೆಗೆ ನಾನು ನೀಲಾಚಲದಲ್ಲಿ ಅಂದ್ರೆ ಜಗನ್ನಾಥಪುರಿಯಲ್ಲಿ ವಾಸಿಸ್ತಿದ್ದೇನೆ. ಅವರೇ ವೃಂದಾವನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲ ನೀನು ಜಗನ್ನಾಥಪುರಿ ಹೋಗ್ಬೇಕು ಅಂತ ಹೇಳಿರ್ತಾರೆ ಅವರ ತಾಯಿ. ಸೊ ಹಾಗೆ ಆದಾಗ್ಯೂ ನನ್ನ ಮೇಲಿನ ನಿನಗಿರುವ ಅಪಾರ ಪ್ರೀತಿಯಿಂದಾಗಿ ನೀನು ಇನ್ನೂ ನನ್ನನ್ನು ನಿನ್ನ ಹತ್ತಿರಕ್ಕೆ ಸೆಳೆಯುತ್ತೀಯಾ ಅಂತ ಹೇಳಿದ್ರೆ, ಅಂತ ಒಂದು ಪ್ರೀತಿ ಮಗನ ಮೇಲೆ ಇದ್ದಿದ್ರಿಂದ ಮತ್ತೆ ಮತ್ತೆ ನನ್ನನ್ನ ನಿನ್ನ ಹತ್ತಿರಕ್ಕೆ ಸೆಳಿತಾ ಇದ್ಯಾ ಅಂದ್ರೆ ಇದೊಂದು ಭಗವಂತನ ಒಂದು ದೃಷ್ಟಿಕೋನ ಆ ರೀತಿ ಇರ್ತದೆ. ಯಾರಿಗೆ ಭಗವಂತನಲ್ಲಿ ಅಂದ್ರೆ ಒಂದು ಶುದ್ಧ ಭಕ್ತಿ ಇರ್ತದೆ, ಅವರು ತನ್ನ ಬಳಿಗೆ ಬರುವಂತ ಒಂದು ವ್ಯವಸ್ಥೆ ಆಗ್ತಾ ಇರ್ತದೆ. ಅದೇ ರೀತಿ ಇಲ್ಲಿ ಕೂಡ ಅವರು ನೀನು ನನ್ನನ್ನ ಅಪಾರವಾಗಿ ನಿನಗಿರುವ ಅಪಾರ ಪ್ರೀತಿಯಿಂದಾಗಿ ನೀನು ಇನ್ನು ನನ್ನನ್ನ ನಿನ್ನ ಹತ್ತಿರಕ್ಕೆ ಸೆಳೆಯುತ್ತೀಯಾ ಅಂತ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ದಾಮೋದರ ಪಂಡಿತರಿಗೆ ತಾಯಿ ಶಚಿಯನ್ನು ಹೀಗೆ ಪದೇ ಪದೇ ನೆನಪಿಸಿ ಮತ್ತು ನನ್ನ ಹೆಸರಿನಲ್ಲಿ ಆಕೆಯ ಪಾದಕಮಲಗಳನ್ನ ಪೂಜಿಸು ಅಂತೇಳಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥನಿಗೆ ಅರ್ಪಿಸಿದ ವಿವಿಧ ರೀತಿಯ ಪ್ರಸಾದಗಳನ್ನ ತರುವಂತೆ ಆಜ್ಞಾಪಿಸ್ತಾರೆ. ನಂತರ ಭಗವಂತನು ಅವರಿಗೆ ಪ್ರಸಾದವನ್ನ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ವಿವಿಧ ವೈಷ್ಣವರು ಮತ್ತು ಅವರ ತಾಯಿಗೆ ಅರ್ಪಿಸಲು ಕೊಡ್ತಾರೆ. ಅಲ್ಲಿ ಆ ಜಗನ್ನಾಥಪುರಿಯ ಪ್ರಸಾದವನ್ನ ಅವರ ಹತ್ರ ಕೊಟ್ಟು ಕಳಿಸ್ತಾರೆ. ಈ ರೀತಿ ದಾಮೋದರ ಪಂಡಿತನು ನದಿಯ ನವದ್ವೀಪಕ್ಕೆ ಹೋಗ್ತಾರೆ. ತಾಯಿ ಶಚಿಯನ್ನು ಭೇಟಿಯಾದ ನಂತರ ಅವನು ಅವಳ ಪಾದಕಮಲಗಳ ಆರೈಕೆಯಲ್ಲಿ ಇದ್ದನು. ಆ ನಂತರ ಅಲ್ಲೇ ಇರ್ತಾರೆ ಅವರು ಎಲ್ಲಾ ಪ್ರಸಾದವನ್ನ ಅದ್ವೈತಾಚಾರ್ಯರಂತಹ ಮಹಾನ್ ವೈಷ್ಣವರಿಗೆ ತಲುಪಿಸ್ತಾರೆ. ಹೀಗೆ ಅವರು ಅಲ್ಲಿಯೇ ಉಳಿದು ಶ್ರೀ ಚೈತನ್ಯ ಮಹಾಪ್ರಭುಗಳ ಆದೇಶದಂತೆ ವರ್ತಿಸ್ತಾರೆ. ಅವ್ರು ಏನೆಲ್ಲ ಹೇಳಿ ಕಳಿಸಿದ್ದಾರೆ ಅದನ್ನೇ ಅಲ್ಲಿ ಹೋಗಿ ಮಾಡ್ತಾ ಇರ್ತಾರೆ. ದಾಮೋದರ ಪಂಡಿತರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರತಿಯೊಬ್ಬ ಭಕ್ತರನ್ನು ಮಾತಿನ ಮೂಲಕ ಖಂಡಿಸ್ತಾ ಇದ್ರು. ಅವರು ಸರಿಯಾದ ನಡವಳಿಕೆಯಿಂದ ಸ್ವಲ್ಪವಾದರೂ ವಿಮುಖರಾಗುತ್ತಿದ್ದರು. ಹೀಗಾಗಿ ಅವರ ಪ್ರಾಮಾಣಿಕ ಶಿಷ್ಟಾಚಾರವನ್ನ ಸ್ಥಾಪಿಸಿದರು. ಅಂದ್ರೆ ಆ ರೀತಿ ಎಲ್ಲರನ್ನ ಅಲ್ಲಿ ಅಂದ್ರೆ ಭಕ್ತನೇ ಆಗಿರ್ಬೋದು, ಅವನು ಸ್ವಲ್ಪ ಆದ್ರೂ ಅವನು ತಪ್ಪಾಗಿ ನಡ್ಕೊಂಡಾಗ ಅದನ್ನ ಖಂಡಿಸ್ತಾ ಇದ್ರು. ಆ ರೀತಿ ಎಲ್ಲರಿಗೆ ಕೂಡ ಒಂದು ಸರಿಯಾದ ನಡವಳಿಕೆಯಿಂದ ಸ್ವಲ್ಪವಾದ್ರೂ ಕೂಡ ವಿಮುಖರಾಗ್ತಾ ಇದ್ರು. ಹೀಗೆ ಪ್ರಾಮಾಣಿಕ ಶಿಷ್ಟಾಚಾರವನ್ನ ಅಲ್ಲಿ ಸ್ಥಾಪಿಸ್ತಾರೆ ಅವರು. ಈ ರೀತಿಯಾಗಿ ನಾನು ದಾಮೋದರ ಪಂಡಿತನ ಮೌಖಿಕ ಶಿಕ್ಷೆಗಳನ್ನ ವಿವರಿಸಿದ್ದೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಈ ರೀತಿ ಅಂದ್ರೆ ದಾಮೋದರ ಪಂಡಿತ ಅಂತ ಯಾಕೆ ಭಗವಂತನ ಅಷ್ಟು ಕ್ಲೋಸ್ ಅಸೋಸಿಯೇಟೆಡ್ ಆಗಿರ್ತಾರೆ ಅಂತ ಹೇಳಿದ್ರೆ ಇಂಥ ಒಂದು ಗುಣ ಅವರಲ್ಲಿ ಇರ್ತದೆ. ಆ ರೀತಿ ಮೌಖಿಕ ಶಿಕ್ಷೆಗಳನ್ನ ವಿವರಿಸಿ ಇದರ ಬಗ್ಗೆ ಕೇಳುತ್ತಿದ್ದಂತೆ ನಾಸ್ತಿಕ ತತ್ವಗಳು ಮತ್ತು ಅಜ್ಞಾನವು ದೂರವಾಗುತ್ತದೆ. ಅಂದ್ರೆ ಇಂಥ ಒಂದು ಸ್ಟ್ರಿಕ್ಟ್ ಆಗಿ ನಾವು ಶಿಷ್ಟಾಚಾರದಲ್ಲಿ ಇದ್ರೆ ಈ ನಾಸ್ತಿಕ ತತ್ವ ಅಜ್ಞಾನ ಎಲ್ಲ ನಮ್ಮಿಂದ ದೂರ ಆಗ್ತದೆ, ಸದಾಚಾರ ಇರ್ಬೇಕು ಅಂತ ಹೇಳ್ಕೊಂಡು. ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಆ ಸದಾಚಾರದಲ್ಲಿ ಇದ್ರೆ ಮಾತ್ರ ನಾವು ಭಕ್ತಿಯಲ್ಲಿ ಪ್ರಗತಿಯನ್ನ ಪಡೀಲಿಕ್ಕೆ ಆಗುವಂತದ್ದು. ಇಲ್ಲಿ ಮುಂದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳು ಲಕ್ಷಾಂತರ ಸಮುದ್ರಗಳು ಮತ್ತು ಸಾಗರಗಳಿಂದ ಆಳವಾಗಿವೆ. ಆದ್ದರಿಂದ ಅವರು ಏನು ಮಾಡುತ್ತಾರೆ ಅಥವಾ ಯಾಕೆ ಮಾಡುತ್ತಾರೆ ಯಾರಿಗೂ ಅರ್ಥ ಆಗುವುದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳ ಚಟುವಟಿಕೆಗಳ ಆಳವಾದ ಅರ್ಥ ನನಗೆ ತಿಳಿದಿಲ್ಲ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಅವುಗಳನ್ನು ಬಾಹ್ಯವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಲೀಲೆಗಳು ಲಕ್ಷಾಂತರ ಸಮುದ್ರಗಳು ಸಾಗರಗಳ ಆಳವಾಗಿವೆ. ಅಂದ್ರೆ ನಾವು ಆ ಒಂದು ಸಮುದ್ರ ಸಾಗರಕ್ಕೆ ಅಂದ್ರೆ ಸಮುದ್ರದಲ್ಲಿ ಎಂತ ಒಂದು ಏನು ಮುತ್ತು ರತ್ನಗಳು ಇದೆ, ಅತ್ಯಂತ ಬೆಲೆ ಬಾಳುವಂತ ಮುತ್ತು ರತ್ನಗಳಿದೆ. ಆದ್ರೆ ಅದನ್ನ ನಮ್ಗೆ ಸುಮ್ಮನೆ ಮೇಲಿಂದ ನೋಡಿದ್ರೆ ಕಾಣೋದಿಲ್ಲ. ಆ ಸಮುದ್ರಕ್ಕೆ ಇಳಿದು ಅಲ್ಲಿ ನಾವು ಆಳವಾಗಿ ಹೋದಾಗ ಮಾತ್ರ ನಮ್ಗೆ ಆ ಮುತ್ತು ರತ್ನಗಳನ್ನ ಹಿಡ್ಕೊಂಡ್ ಬರ್ಲಿಕ್ಕೆ ಆಗುವಂತದ್ದು. ಅದೇ ರೀತಿ ಭಗವಂತನನ್ನ ಅಂದ್ರೆ ನಾವು ಭಕ್ತಿಯಲ್ಲಿ ನಾವು ದಿವ್ಯ ಪ್ರೇಮ ಸೇವೆಯಲ್ಲಿ ನಾವು ಮುಳುಗಿದಾಗ ಮಾತ್ರ ಆ ಭಗವಂತನ ಲೀಲೆಗಳು ಅದರ ತತ್ವಗಳು ಎಲ್ಲ ನಮ್ಗೆ ಅರ್ಥ ಆಗುವಂತದ್ದು ಅಂತೇಳಿ. ಹಾಗೇನೆ ಇಲ್ಲಿ ನನ್ನ ಒಂದು ಬಾಹ್ಯವಾಗಿ ನಾನು ವಿವರಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾರೆ. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಂದಿನಂತೆ ಹರಿದಾಸ್ ಠಾಕೂರರನ್ನ ಭೇಟಿ ಆಗ್ತಾರೆ
ಮತ್ತು ಚರ್ಚೆಯ ಸಂದರ್ಭದಲ್ಲಿ ಅವರು ಈ ಕೆಳಗಿನಂತೆ ವಿಚಾರಿಸಿದರು. ನನ್ನ ಪ್ರೀತಿಯ ಠಾಕೂರ ಹರಿದಾಸರೇ, ಈ ಕಲಿಯುಗದಲ್ಲಿ ಹೆಚ್ಚಿನ ಜನರು ವೈದಿಕ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಅವರನ್ನು ಯವನರು ಎಂದು ಕರೆಯಲಾಗುತ್ತದೆ. ಅವರು ಗೋವುಗಳನ್ನು ಕೊಲ್ಲುವುದು ಮತ್ತು ಬ್ರಾಹ್ಮಣ ಸಂಸ್ಕೃತಿಯ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಈ ರೀತಿಯಾಗಿ ಅವರೆಲ್ಲರೂ ಪಾಪಕೃತ್ಯಗಳಲ್ಲಿ ತೊಡಗುತ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯವನರು, ಮ್ಲೇಚ್ಛರು ಅಂತೇಳಿ ಹೇಳಿದ್ರೆ ಬೇರೆ ಕಮ್ಯುನಿಟಿ ಅಂತ ಅರ್ಥ ಅಲ್ಲ. ಯಾರು ಕೂಡ ಹಿಂದೂಗಳೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಭಾರತೀಯರೇ ಆಗಿರ್ಬೋದು, ಅವರು ವೈದಿಕ ಸಂಸ್ಕೃತಿಯಿಂದ ವಂಚಿತರಾಗಿದ್ರೆ, ಅಂದ್ರೆ ಆ ವೈದಿಕ ಸಂಸ್ಕೃತಿಯನ್ನ ಯಾರು ವಿರೋಧಿಸ್ತಾರೆ ಅಂತವರನ್ನ ಯವನರು ಅಂತೇಳಿ ಕರೆಯಲಾಗ್ತದೆ. ಈ ಯವನರನ್ನು ಹೇಗೆ ಬಿಡುಗಡೆ ಮಾಡಲಾಗುವುದು? ನನ್ನ ದೊಡ್ಡ ದುರದೃಷ್ಟಕ್ಕೆ ನನಗೆ ಯಾವುದೇ ಮಾರ್ಗ ಕಾಣುತ್ತಿಲ್ಲ ಅಂತೇಳಿ ಹೇಳ್ತಾರೆ. ಅದಕ್ಕೆ ಹರಿದಾಸ್ ಠಾಕೂರರು ಹೇಳ್ತಾರೆ, ನನ್ನ ಪ್ರೀತಿಯ ದೇವರೇ, ಆತಂಕಕ್ಕೆ ಒಳಗಾಗಬೇಡ. ಭೌತಿಕ ಅಸ್ತಿತ್ವದಲ್ಲಿ ಯವನರ ಸ್ಥಿತಿಯನ್ನು ನೋಡಿ ದುಃಖಿಸಬೇಡ. ಯವನರು ಹರಾಮ ಹರಾಮ ಅಂದ್ರೆ ಓ ಭಗವಾನ್ ರಾಮಚಂದ್ರ ಅಂತೇಳಿ ಅರ್ಥ ಎಂದು ಹೇಳಲು ಒಗ್ಗಿಕೊಂಡಿರುವುದರಿಂದ ಅವರು ಈ ನಾಮ ಭಾಷೆಯಿಂದ ಬಹಳ ಸುಲಭವಾಗಿ ಮುಕ್ತರಾಗುತ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಈ ತರ ಹೇಳುವುದ್ರಿಂದಲೇ ಅವರನ್ನ ಮುಕ್ತರನ್ನಾಗಿ ಮಾಡಿಕೊಳ್ಬಹುದು. ಅಂದ್ರೆ ಇಲ್ಲಿ ಒಳ್ಳೊಳ್ಳೆ ಭಾವಾರ್ಥಗಳನ್ನ ಕೊಟ್ಟಿದ್ದಾರೆ. ನಿಮ್ಗೆ ಮುಂದೆ ಈ ಒಂದು ಅಧ್ಯಾಯ ಡಿಟೇಲ್ ಆಗಿ ಹೋಗುವಾಗ ನೀವು ಆ ಭಾವಾರ್ಥವನ್ನ ಓದಿದಾಗ ಇನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡು ಹೋಗ್ತೀರಾ. ಇಲ್ಲಿ ತುಂಬಾ ಇದಕ್ಕೆ ಒಳ್ಳೆ ದೊಡ್ಡ ದೊಡ್ಡ ಭಾವಾರ್ಥಗಳನ್ನ ಕೊಟ್ಟಿದ್ದಾರೆ ಪ್ರಭುಪಾದರು, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು, ಹಾಗೆ ಪ್ರಭುಪಾದರು. ಒಬ್ಬ ಭಕ್ತನು ಪರಮಾನಂದ ಪ್ರೇಮದಲ್ಲಿ ಓ ನನ್ನ ಪ್ರಭು ರಾಮಚಂದ್ರ, ಓ ನನ್ನ ಪ್ರಭು ರಾಮಚಂದ್ರ ಎಂದು ಉದ್ಗರಿಸುತ್ತಾನೆ. ಆದರೆ ಯವನರು ಸಹ ಹ ರಾಮ ಎಂದು ಜಪಿಸುತ್ತಾರೆ. ಅವರ ಅದೃಷ್ಟವನ್ನು ನೋಡಿ ಅಂತೇಳಿ ಹೇಳ್ತಾರೆ. ಪವಿತ್ರ ನಾಮ ಜಪಕ್ಕೆ ಅಧಿಕಾರ ಹೊಂದಿರುವ ನಾಮಾಚಾರ್ಯ ಹರಿದಾಸ್ ಠಾಕೂರರು ಭಗವಂತನಲ್ಲದೆ ಬೇರೇನನ್ನಾದರೂ ಸೂಚಿಸಲು ಭಗವಂತನ ಪವಿತ್ರ ನಾಮ ಜಪಿಸುವುದು ನಾಮ ಭಾಷೆಯ ಒಂದು ಉದಾಹರಣೆಯಾಗಿದೆ. ಪವಿತ್ರ ನಾಮವನ್ನ ಈ ರೀತಿ ಜಪಿಸಿದಾಗಲೂ ಅದರ ಅಲೌಕಿಕ ಶಕ್ತಿ ನಾಶವಾಗುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾಮದ ಒಂದು ಭಗವಂತನ ಪವಿತ್ರ ನಾಮದ ಒಂದು ಮಹತ್ವ ಯಾವ ರೀತಿ, ಅದರ ಶಕ್ತಿ ಯಾವುದು ಅಂತ ಹೇಳ್ಕೊಂಡು ಅವರು ಹಾರಾಮ ಅಂತ ಹೇಳಿದ್ರು ಕೂಡ ಅದು ಓ ರಾಮಚಂದ್ರ ಅಂದ್ರೆ ಆ ರೀತಿ ಹೇಳಿದಾಗ ಆಗ್ತದೆ ಅಂತೇಳಿ ಹೇಳ್ತಾರೆ. ಹಾಗೇನೆ ಹಂದ್ಯ ದಂತದಿಂದ ಕೊಲ್ಲಲ್ಪಟ್ಟು ದುಃಖದಲ್ಲಿ ಮತ್ತೆ ಮತ್ತೆ ಹರರಾಮ ಎಂದು ಕೂಗುವ ಮ್ಲೇಚ್ಛನು ಸಹ ಮುಕ್ತಿಯನ್ನು ಪಡೆಯುತ್ತಾನೆ. ಅವರದೇ ಒಂದು ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೋದು, ಆದ್ರೆ ಅಲ್ಲಿ ಹೇಳುವಾಗ ಹರರಾಮ ಅಂತ ಆತರ ಹೇಳಿದ್ರು ಕೂಡ ಅದು ಅವನು ಮುಕ್ತಿಯನ್ನೇ ಪಡೀತಾನೆ. ಹಾಗಾದರೆ ಭಕ್ತಿ ಮತ್ತು ನಂಬಿಕೆಯಿಂದ ಪವಿತ್ರ ನಾಮವನ್ನು ಜಪಿಸುವವರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಾವು ಈ ಒಂದು ಅಜಾಮಿಳನ ಒಂದಿದ್ರಲ್ಲಿ ಮುಂದೆ ಹೇಳ್ತಾರೆ, ಅಜಾಮಿಳನು ತನ್ನ ಜೀವಿತಾವಧಿಯಲ್ಲಿ ಮಹಾಪಾಪಿಯಾಗಿದ್ದನು. ಆದರೆ ಮರಣದ ಸಮಯದಲ್ಲಿ ಅವನು ಆಕಸ್ಮಿಕವಾಗಿ ತನ್ನ ಕಿರಿಯ ಮಗನಾದ ನಾರಾಯಣನನ್ನು ಕರೆದನು ಮತ್ತು ವಿಷ್ಣುವಿನ ಸೇವಕರು ಅವನನ್ನು ಸಾವಿನ ಮೇಲ್ವಿಚಾರಕನಾದ ಯಮರಾಜನ ಬಂಧನದಿಂದ ಬಿಡುಗಡೆ ಮಾಡಲು ಬಂದರು. ಅಂದ್ರೆ ಅವನು ಉದ್ದೇಶ ಪೂರ್ವಕವಾಗಿ ಹೇಳಿಲ್ಲ ನಾರಾಯಣ ಅಂತ, ಮಗನ ಹೆಸರು ಹೀಗೆ ಹೇಳ್ತಾ ಇದ್ದ, ಆದ್ರೂ ಕೂಡ ಭಗವಂತ ವಿಷ್ಣು ದೂತರನ್ನ ಕಳಿಸ್ತಾರೆ. ಹಾಗಿರುವಾಗ ಇನ್ನು ಸಹಜವಾಗಿ ಯಾರು ಭಗವಂತನ ನಾಮ ಜಪಿಸ್ತಾರೆ ಅಂತವರು ಖಂಡಿತ ಅವರ ಬಗ್ಗೆ ಹೇಳಲಿಕ್ಕೆ ಏನಿದೆ ಅಂತೇಳಿ ಹೇಳ್ತಾರೆ. ರಾಮ ಎಂಬ ಪದವು ರಾ ಮತ್ತು ಮಾ ಎಂಬ ಎರಡು ಉಚ್ಚಾರಾಂಶಗಳನ್ನು ಒಳಗೊಂಡಿದೆ. ಇವುಗಳನ್ನ ಬೇರ್ಪಡಿಸಲಾಗಿಲ್ಲ. ಮತ್ತು ಓ ಎಂಬ ಪ್ರೀತಿಯ ಪದ ಹ ದಿಂದ ಅಲಂಕರಿಸಲಾಗಿದೆ. ಪವಿತ್ರ ನಾಮದ ಅಕ್ಷರಗಳು ತುಂಬಾ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿದ್ದು ಅನುಚಿತವಾಗಿ ಉಚ್ಚರಿಸಿದಾಗಲೂ ಅವು ಕಾರ್ಯನಿರ್ವಹಿಸುತ್ತವೆ. ಹೇಗೆ ಈಗ ಒಂದು ಮೆಡಿಸಿನ್ ಟ್ಯಾಬ್ಲೆಟ್ ನಾವು ತಗೊಳ್ತೀವಿ, ಅದ್ರೊಳಗೆ ಕಂಟೆಂಟ್ ಏನಿದೆ ಏನು ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದಾರೆ, ನಾವು ತಿಂತೀವಿ, ಜ್ವರ ವಾಸಿ ಆಗ್ತದೆ. ಅದೇ ರೀತಿ ಭಗವಂತನ ನಾಮ ಕೂಡ ನಾವು ಅದರಲ್ಲಿ ಯಾವುದೇ ಒಂದು ಇದು ಅಂದ್ರೆ ನಾಮ ಅಪರಾಧ ಆಗದಂತೆ ನಾವು ಅದನ್ನ ಉಚ್ಚರಿಸಿದ್ರೆ ಸಾಕು, ಅಷ್ಟಕ್ಕೇನೆ ನಮ್ಗೆ ಆ ಒಂದು ಶಕ್ತಿ, ಆ ಒಂದು ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ಅದ್ರ ಫಲ ಅಂತ ಹೇಳುವಂಥದ್ದು ನಮ್ಗೆ ಸಿಗ್ತದೆ ಅಂತೇಳಿ. ಒಬ್ಬ ಭಕ್ತನು ಭಗವಂತನ ಪವಿತ್ರ ನಾಮವನ್ನು ಒಮ್ಮೆ ಉಚ್ಚರಿಸಿದರೆ ಅಥವಾ ಅದು ಅವನ ಮನಸ್ಸನ್ನು ಭೇದಿಸಿದರೆ ಅಥವಾ ಶ್ರವಣ ಗ್ರಹಣದ ಮಾರ್ಗವಾದ ಅವನ ಕಿವಿಯನ್ನ ಪ್ರವೇಶಿಸಿದರೆ ಆ ಪವಿತ್ರ ನಾಮವು ಸರಿಯಾಗಿ ಅಥವಾ ಅನುಚಿತವಾಗಿ ಕಂಪಿಸಲ್ಪಟ್ಟಿದ್ದರೂ
ಸರಿಯಾದ ಅಥವಾ ತಪ್ಪಾದ ವ್ಯಾಕರಣದೊಂದಿಗೆ ಅಥವಾ ಪ್ರತ್ಯೇಕ ಭಾಗಗಳಲ್ಲಿ ಸರಿಯಾಗಿ ಸೇರಿಕೊಂಡಿದ್ದರೂ ಅಥವಾ ಕಂಪಿಸಲ್ಪಟ್ಟಿದ್ದರೂ ಆ ಭೌತಿಕ ಬಂಧನದಿಂದ ಅವನನ್ನ ಖಂಡಿತವಾಗಿಯೂ ಬಿಡುಗಡೆ ಮಾಡುತ್ತದೆ. ಓ ಬ್ರಾಹ್ಮಣ, ಪವಿತ್ರ ನಾಮದ ಶಕ್ತಿಯು ಖಂಡಿತವಾಗಿಯೂ ಅದ್ಭುತವಾಗಿದೆ. ಆದಾಗ್ಯೂ ಒಬ್ಬ ಪವಿತ್ರ ನಾಮದ ಕಂಪನವನ್ನ ಭೌತಿಕ ದೇಹದ ಪ್ರಯೋಜನಕ್ಕಾಗಿ, ಭೌತಿಕ ಸಂಪತ್ತು ಮತ್ತು ಅನುಯಾಯಿಗಳಿಗಾಗಿ ಅಥವಾ ದುರಾಶೆ ಅಥವಾ ನಾಸ್ತಿಕತೆಯ ಪ್ರಭಾವದ ಅಡಿಯಲ್ಲಿ ಬಳಸಿದರೆ, ಅಂದ್ರೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಒಬ್ಬ ಅಪರಾಧಗಳೊಂದಿಗೆ ಹೆಸರನ್ನು ಉಚ್ಚರಿಸಿದರೆ, ಅಂದ್ರೆ ನಮ್ಗೆ ಭೌತಿಕದ ಒಂದು ಇಚ್ಛೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಬೇಕಾಗಿ ನಾವು ಜಪಿಸಿದ್ರೆ ಅದು ನಾಮಾಪರಾಧ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಅಂತ ಜಪವು ಬೇಗನೆ ಅಪೇಕ್ಷಿತ ಫಲಿತಾಂಶವನ್ನು ನೀಡುವುದಿಲ್ಲ. ಆದ್ದರಿಂದ ಭಗವಂತನ ಪವಿತ್ರ ನಾಮವನ್ನು ಜಪಿಸುವಾಗ ಅಪರಾಧಗಳನ್ನು ಶ್ರದ್ಧೆಯಿಂದ ತಪ್ಪಿಸಬೇಕು. ಅಂದ್ರೆ ನಾಮಾಪರಾಧ ಆಗದಂತೆ ನಾವು ಜಪಿಸ್ಬೇಕು, ಶ್ರದ್ಧೆಯಿಂದ ಜಪಿಸ್ಬೇಕು ಅಂತೇಳಿ. ಅಂದ್ರೆ ಭೌತಿಕ ಒಂದು ಸಂಪತ್ತನ್ನ ಸಿಗ್ಬೇಕು ಅಥವಾ ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ, ಆ ತಪ್ಪಿನಿಂದ ನನ್ನನ್ನ ಇದಾಗ್ಬೇಕು, ನಾನು ಅಂದ್ರೆ ಪಾಪ ಕಾರ್ಯಗಳನ್ನ ಮಾಡುವುದು ಮತ್ತೆ ಜಪಿಸುವುದು ಅದು ನಾಮಾಪರಾಧ ಆಗ್ತದೆ. ಆ ರೀತಿ ನಾವು ಬಳಸ್ಕೊಳ್ಬಾರ್ದು ಭಗವಂತನ ನಾಮವನ್ನ ಅಂತ ಹೇಳ್ಕೊಂಡು ನಾಮಾಚಾರ್ಯ ಹರಿದಾಸ್ ಠಾಕೂರರು ಮುಂದುವರಿಸಿ ಹೇಳ್ತಾರೆ, ಒಬ್ಬರು ಅಪರಾಧವಿಲ್ಲದೆ ಪವಿತ್ರ ನಾಮವನ್ನು ಅಪೂರ್ಣವಾಗಿ ಉಚ್ಚರಿಸಿದರೆ ಪಾಪ ಜೀವನದ ಎಲ್ಲಾ ಪರಿಣಾಮಗಳಿಂದ ಮುಕ್ತರಾಗಬಹುದು. ಅಪರಾಧ ಇಲ್ಲದೆ ನಾವು ಅದನ್ನ ಉಚ್ಚರಿಸಿದ್ರೆ, ಏನು ನಮ್ಗೆ ಅದರಿಂದ ಸ್ವಾರ್ಥತೆ ಇಲ್ಲದೆ ನಾವು ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಭಗವಂತನ ನಾಮ ಅಂದ್ರೆ ಅವನ ರೂಪ ಗುಣ ಲೀಲೆಗಳನ್ನ ಒಂದು ಸ್ಮರಿಸುತ್ತಾ ನಾವು ಆ ನಾಮ ಜಪಿಸಿದರೆ ಅದು ಅಪೂರ್ಣವಾಗಿ ಉಚ್ಚರಿಸಿದ್ರೆ ಕೂಡ ಅದಕ್ಕೆ ಜೀವನದ ಎಲ್ಲ ಪರಿಣಾಮಗಳಿಂದ ಮುಕ್ತರಾಗಬಹುದು ಅಂತ ಹೇಳಿ. ಎಲ್ಲ ಒಳ್ಳೆಯ ಗುಣಗಳ ಜಲಾಶಯವೇ ಅಂದ್ರೆ ಭಗವಂತನನ್ನ ಇದ್ ಮಾಡಿ ಹೇಳುವಂಥದ್ದು ಎಲ್ಲಾ ಗುಣಗಳ ಜಲಾಶಯವೇ, ಎಲ್ಲಾ ಶುದ್ಧೀಕರಣಕಾರರ ಶುದ್ಧೀಕಾರ. ಆಯ್ದ ಕಾವ್ಯದಿಂದ ಪೂಜಿಸಲ್ಪಡುವ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಶ್ರೀ ಕೃಷ್ಣನನ್ನು ಪೂಜಿಸಿ ನಿಷ್ಠಾವಂತ ನಿಷ್ಕಪಟ ಮನಸ್ಸಿನಿಂದ ದ್ವಂದ್ವತೆ ಇಲ್ಲದೆ ಮತ್ತು ಅತ್ಯಂತ ಉನ್ನತ ರೀತಿಯಲ್ಲಿ ಅವನನ್ನು ಪೂಜಿಸಿ. ಹೀಗೆ ಸೂರ್ಯನಂತಹ ಹೆಸರಿನ ಭಗವಂತನನ್ನು ಪೂಜಿಸಿ, ಏಕೆಂದರೆ ಸೂರ್ಯನ ಸ್ವಲ್ಪ ನೋಟವು ರಾತ್ರಿಯ ಕತ್ತಲೆಯನ್ನು ಹೋಗಲಾಡಿಸುವಂತೆಯೇ ಕೃಷ್ಣನ ಪವಿತ್ರ ನಾಮದ ಸ್ವಲ್ಪ ನೋಟವು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಮಹಾಪಾಪದ ಕೃತ್ಯಗಳಿಂದಾಗಿ ಹೃದಯದಲ್ಲಿ ಉದ್ಭವಿಸುವ ಅಜ್ಞಾನದ ಕತ್ತಲೆಯನ್ನ ದೂರ ಮಾಡ್ತದೆ ಅಲ್ವಾ. ಇದರಲ್ಲಿ ಶಿಕ್ಷಾಷ್ಟಕಮಲ್ಲಿ ಕೂಡ ಹೇಳ್ತದೆ. ಅದೇ ರೀತಿ ಭಗವಂತ ಅಂತ ಹೇಳಿದ್ರೆ ಸೂರ್ಯನ ಹಾಗೆ, ಸೂರ್ಯನಿಗೆ ಸಮ. ಹೇಗೆ ಸೂರ್ಯ ಉದಯ ಆದಾಗ ಕತ್ತಲೆ ನಾಶ ಆಗ್ತದೆ, ಅದೇ ರೀತಿ ನಮ್ಮಲ್ಲಿರುವ ಜನ್ಮ ಜನ್ಮಾಂತರಗಳಿಂದ ಮಾಡಿರುವಂತ ಪಾಪಗಳು, ಅಜ್ಞಾನ ಎಲ್ಲ ಕೂಡ ಭಗವಂತನ ನಾಮ ಜಪ ಶ್ರವಣ ಮಾಡುವುದರಿಂದ ಅದು ಹೃದಯದವರೆಗೆ ತಲುಪಿ ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ. ಆಗ ಅದು ಅಜ್ಞಾನದ ಕತ್ತಲೆಯನ್ನ ದೂರ ಮಾಡ್ತದೆ ಅಂತ ಹೇಳ್ತಾರೆ. ಭವ ಮಹಾ ದಾವಾಗ್ನಿ ನಿರ್ವಾಪಣಂ ಅಂತ ಕೂಡ ಹೇಳ್ತಾರೆ ಅಲ್ಲಿ ಶಿಕ್ಷಾಷ್ಟಕಮಲ್ಲಿ. ಅಂದ್ರೆ ಭಗವಂತನ ನಾಮವನ್ನ ಜಪಿಸುವುದರಿಂದ ನಮ್ಮೊಳಗಿರುವ ಆ ಪಾಪ ಹೇಳುವಂತ ಒಂದು ಏನು ಪಾಪದ ರಾಶಿ ಏನೋ ಅದು ಸುಟ್ಟು ಭಸ್ಮ ಆಗ್ತದೆ ಅಂತ ಹೇಳುವ ಹಾಗೆ. ಸೊ ಹಾಗೆ ಭಗವಂತನ ಪವಿತ್ರ ನಾಮದ ಒಂದು ಮಸುಕಾದ ಬೆಳಕು ಕೂಡ ಪಾಪ ಜೀವನದ ಎಲ್ಲಾ ಪ್ರತಿಕ್ರಿಯೆಗಳನ್ನ ನಿರ್ಮೂಲನೆ ಮಾಡುತ್ತದೆ. ಸಾಯುತ್ತಿರುವಾಗ ಅಜಾಮಿಳನು ತನ್ನ ಮಗನಿಗೆ ನಾರಾಯಣ ಎಂದು ಹೆಸರಿಡಲು ಉದ್ದೇಶಿಸಿ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದನು. ಆದಾಗ್ಯೂ ಅವನು ಆಧ್ಯಾತ್ಮಿಕ ಜಗತ್ತನ್ನು ಪಡೆದನು. ಹಾಗಾದರೆ ಪವಿತ್ರ ನಾಮವನ್ನ ನಂಬಿಕೆ ಮತ್ತು ಭಕ್ತಿಯಿಂದ ಜಪಿಸುವವರ ಬಗ್ಗೆ ಏನು ಹೇಳಬೇಕು? ಅವನು ಮಗನ ಹೆಸರನ್ನೇ ಕರೆದ್ರು ಕೂಡ ಅಂತ ಅವನಿಗೆ ಆಧ್ಯಾತ್ಮಿಕ ಜಗತ್ತನ್ನ ಪಡ್ಕೊಳ್ತಾನೆ. ಅಂದ್ರೆ ಮೊದಲ ಒಂದು ಇದಕ್ಕೆ ಅಲ್ಲ, ಅವನಿಗೆ ಎರಡನೇ ಚಾನ್ಸ್ ಕೊಡ್ತಾರೆ. ನೀನು ಪರಿಶುದ್ಧ ಆಗ್ಬೇಕು, ನೀನು ಆ ಗಂಗೆಯ ಒಂದು ಇದ್ರಲ್ಲಿ ಹೋಗಿ ತಪಸ್ಸು ಮಾಡಿ ಅಲ್ಲಿ ನೀನು ನಿನ್ನ ಇರುವ ಒಂದು ಸ್ವಲ್ಪ ಪಾಪ ಕರ್ಮಗಳಿಂದ ಮುಕ್ತ ಆಗು, ಆಮೇಲೆ ಅವನಿಗೆ ಒಂದು ಪುಷ್ಪಕ ವಿಮಾನವೇ ಬರ್ತದೆ, ಇದಕ್ಕೆ ಆಧ್ಯಾತ್ಮಿಕ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಹಾಗೆ ಅಂತವರನ್ನೇ ಅಂದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂತ ಹೇಳಿದ್ರೆ ನಾವು ಸ್ವಲ್ಪ ಮಾಡಿದ್ರು ಕೂಡ ಅದನ್ನ ಮರೆಯೋದಿಲ್ಲ. ಅವನು ಅಜಾಮಿಳ ಹಿಂದಿನ ಒಂದು ದಿನಗಳಲ್ಲಿ ಅವನು ಮಾಡಿದ ಭಕ್ತಿಗೆ ಅಂತ ಒಂದು ಭಕ್ತಿಯಲ್ಲಿದ್ದವನು ಕೆಟ್ಟ ದಾರಿ ಹಿಡಿದ. ಅವನನ್ನ ಹೇಗೆ ನಾನು ಮತ್ತೆ ಸರಿದಾರಿಗೆ ತರಬೇಕು ಅಂತ ಹೇಳಿ ಅವನಿಗೆ ಆ ಮಗು ಹುಟ್ಟಿದಾಗ ಆ ಒಂದು ಯಾರು ಸಾಧುಗಳ ಆ ಮನೆ ಹತ್ರ ಬಂದು ಆ ನಾರಾಯಣ ಅಂತ ಹೆಸರಿಡ್ಲಿಕ್ಕೆ ಅವನಿಗೆ ಒಂದು ಸೂಚನೆ ಕೊಟ್ಟು ಆ ಮೂಲಕ ಕೊನೆ ಸಮಯದಲ್ಲಿ ಅವನ ಹೆಸರನ್ನ ಹಿಡಿದು ಹೇಳಿಯಾದ್ರೂ ಅವನನ್ನ ನನ್ನ ಆಧ್ಯಾತ್ಮಿಕ ಇದಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಭಗವಂತ ಅಷ್ಟು ಕರುಣಾಮಯಿ ಅಂತ ಹೇಳಿದ್ರೆ
ಸ್ವಲ್ಪ ಮತ್ಪೇಸ್ಯ ಧರ್ಮಸ್ಯ ತ್ರಾಯತಿ ಮಹತ್ವ ಭಯತ್ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿ ನಿಗಚ್ಚತಿ ಹೇಳ್ತಾರೆ. ಅಂದ್ರೆ ನಾವು ಒಂದು ಸ್ವಲ್ಪ ಮಾಡಿದ್ರು ಕೂಡ ಖಂಡಿತ ಅದಕ್ಕೆ ವೇಸ್ಟ್ ಅಂತ ಖಂಡಿತ ಇಲ್ಲ, ಅದು ಇನ್ವೆಸ್ಟ್ಮೆಂಟ್ ನ ಹಾಗೆ, ಅದು ವೇಸ್ಟ್ ಅಂತ ಆಗೋದಿಲ್ಲ ಅಂತ ಹೇಳ್ಕೊಂಡು. ಸೊ ಹಾಗೆ ಭಗವಂತನ ಪವಿತ್ರ ನಾಮದ ಪ್ರಕಾಶದ ಅತ್ಯಂತ ಮಸುಕಾದ ಕಿರಣಗಳಿಂದಲೂ ಒಬ್ಬರು ಮುಕ್ತಿಯನ್ನ ಪಡೆಯಬಹುದು. ಇದನ್ನು ನಾವು ಎಲ್ಲ ಬಹಿರಂಗ ಗ್ರಂಥಗಳಲ್ಲಿ ಕಾಣಬಹುದು ಅಲ್ವಾ. ಇದಕ್ಕೆ ಎಷ್ಟೊಂದು ಇದರಲ್ಲಿ ನಮ್ಗೆ ಸಿಗ್ತದೆ. ಇದಕ್ಕೆ ಪುರಾವೆಗಳು ಶ್ರೀಮದ್ ಭಾಗವತದ ಅಜಾಮಿಳನ ಕಥೆಯಲ್ಲಿ ಕಂಡು ಬರ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಠಾಕೂರರಿಂದ ಇದನ್ನು ಕೇಳುತ್ತಿದ್ದಂತೆ ಅವರ ಹೃದಯದೊಳಗಿನ ಸಂತೋಷ ಹೆಚ್ಚಾಯಿತು. ಅಂದ್ರೆ ಅವರಿಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೂ ಕೂಡ ಒಬ್ಬ ಭಕ್ತನಿಂದ ಆ ಭಕ್ತನ ಬಾಯಿಯಲ್ಲಿ ಅದನ್ನ ಕೇಳಲಿಕ್ಕೆ ಅವರು ಇಷ್ಟಪಡ್ತಾರೆ. ಆದರೆ ಸಹಜವಾಗಿ ಅವರು ಇನ್ನೂ ಹೆಚ್ಚಿನದೊಂದನ್ನ ವಿಚಾರಿಸ್ತಾರೆ. ಈ ಭೂಮಿಯ ಮೇಲೆ ಅನೇಕ ಜೀವಿಗಳಿವೆ ಎಂದು ಭಗವಂತ ಹೇಳಿದನು. ಕೆಲವು ಚಲಿಸುತ್ತವೆ ಮತ್ತು ಕೆಲವು ಚಲಿಸುವುದಿಲ್ಲ. ಮರಗಳು, ಸಸ್ಯಗಳು, ಕೀಟಗಳು ಮತ್ತು ಇತರ ಜೀವಿಗಳಿಗೆ ಏನಾಗುತ್ತದೆ? ಅವುಗಳನ್ನು ಭೌತಿಕ ಬಂಧನದಿಂದ ಹೇಗೆ ಬಿಡುಗಡೆ ಮಾಡಲಾಗುತ್ತದೆ? ಆ ರೀತಿ ಭಕ್ತರನ್ನ ಗ್ಲೋರಿಫೈ ಮಾಡುವಂತದ್ದು ಭಗವಂತನ ಒಂದು ಇಚ್ಛೆ ಆಗಿರ್ತದೆ. ಹಾಗೆ ಕೃಷ್ಣದ ಹರಿದಾಸ ಠಾಕೂರರು ಉತ್ತರಿಸ್ತಾರೆ, ನನ್ನ ಪ್ರೀತಿಯ ದೇವರೇ, ಎಲ್ಲಾ ಚಲನಶೀಲ ಮತ್ತು ಚಲನರಹಿತ ಜೀವಿಗಳ ಮೋಕ್ಷವು ನಿನ್ನ ಕರುಣೆಯಿಂದ ಮಾತ್ರ ಸಂಭವಿಸುತ್ತದೆ. ನೀನು ಈಗಾಗಲೇ ಈ ಕರುಣೆಯನ್ನ ನೀಡಿದ್ದೀರಿ ಮತ್ತು ಅವುಗಳನ್ನು ಬಿಡುಗಡೆ ಮಾಡಿದ್ದೀರಿ. ನೀವು ಹರೇ ಕೃಷ್ಣ ಮಹಾಮಂತ್ರವನ್ನ ಜೋರಾಗಿ ಜಪಿಸಿದ್ದೀರಿ ಮತ್ತು ಚಲಿಸುತ್ತಿರಲಿ ಅಥವಾ ಚಲಿಸದೇ ಇರಲಿ ಪ್ರತಿಯೊಬ್ಬರು ಅದನ್ನು ಕೇಳುವುದರಿಂದ ಪ್ರಯೋಜನ ಪಡೆದಿದ್ದಾರೆ. ನಮ್ಗೆ ಕೂಡ ಹೇಳ್ತಾರಲ್ವಾ, ನಾವು ಜೋರಾಗಿ ಜಪಿಸಿದ್ರೆ ಒಳ್ಳೇದು, ನಮ್ಮ ಸುತ್ತಮುತ್ತಲಿನ ಕ್ರಿಮಿಕೀಟಗಳಿಗೆ ಕೂಡ ಅದರಿಂದ ಮೋಕ್ಷ ಸಿಗ್ತದೆ ಅಂತ ಹೇಳ್ಕೊಂಡು. ಹಾಗೆ ನನ್ನ ಪ್ರಭುವೆ, ನಿನ್ನ ಜೋರಾದ ಸಂಕೀರ್ತನೆಯನ್ನು ಕೇಳಿದ ಚಲಿಸುವ ಜೀವಿಗಳು ಈಗಾಗಲೇ ಭೌತಿಕ ಪ್ರಪಂಚದ ಬಂಧನದಿಂದ ಬಿಡುಗಡೆ ಹೊಂದಿದ್ದಾರೆ ಮತ್ತು ಮರಗಳಂತಹ ಚಲಿಸದ ಜೀವಿಗಳು ಅದನ್ನು ಕೇಳಿದ ನಂತರ ಪ್ರತಿಧ್ವನಿ ಉಂಟಾಗುತ್ತದೆ. ವಾಸ್ತವವಾಗಿ ಇದು ಪ್ರತಿಧ್ವನಿ ಅಲ್ಲ, ಇದು ಅಚಲ ಜೀವಿಗಳ ಕೀರ್ತನೆ. ಇದೆಲ್ಲವೂ ಊಹಿಸಲಾಗದಿದ್ದರೂ ನಿನ್ನ ಕರುಣೆಯಿಂದ ಸಾಧ್ಯ. ಅಂದ್ರೆ ಯಾವುದು ಚಲಿಸದ್ದು ಎಲ್ಲ ಕೂಡ ಜೀವಿಗಳೇ. ಎಲ್ಲದಕ್ಕೂ ಒಂದೊಂದು ಆಯಾ ಹಂತವಾಗಿ ಆಯಾ ದೇಹ ಆಯಾ ಒಂದು ರೂಪವನ್ನ ಪಡ್ಕೊಂಡು ಬಂದಿರ್ತವೆ. ಹಾಗಾಗಿ ಅವುಗಳಿಗೆ ಅಲ್ಲಿ ಇದ್ದಲ್ಲೇ ಅದಕ್ಕೆ ಆ ಒಂದು ಭಗವಂತನ ನಾಮ ಅವುಗಳ ಒಂದು ಕಂಪನ ಸಿಕ್ಕಿದ್ರೆ ಸಾಕು, ಅವುಗಳಿಗೆ ಕೂಡ ಅದರಿಂದ ಮತ್ತೆ ಮುಂದಿನ ಹಂತಕ್ಕೆ ಅವರು ಹೋಗುವಂತೆ ಆ ವ್ಯವಸ್ಥೆ ಇರಬಹುದು ಅಲ್ಲಿ ಅಂತೇಳಿ ನಾವು ಅರ್ಥ ಮಾಡಿಕೊಳ್ಬಹುದು. ಅದು ಎಲ್ಲ ಸಾಧ್ಯವಾಗುವುದು, ಅದು ನಮ್ಗೆ ಊಹಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೂ ಕೂಡ ಅದೆಲ್ಲ ನಿನ್ನ ಕರುಣೆಯಿಂದ ಸಾಧ್ಯ ಅಂತೇಳಿ. ನಿಮ್ಮ ಹೆಜ್ಜೆಗಳನ್ನು ಅನುಸರಿಸುವವರು ಪ್ರಪಂಚಾದ್ಯಂತ ಹರೇ ಕೃಷ್ಣ ಮಂತ್ರವನ್ನ ಜೋರಾಗಿ ಜಪಿಸಿದಾಗ ಚಲಿಸುವ ಮತ್ತು ಚಲಿಸದ ಎಲ್ಲಾ ಜೀವಿಗಳು ಪರಮಾನಂದದ ಭಕ್ತಿ ಪ್ರೇಮದಲ್ಲಿ ನೃತ್ಯ ಮಾಡುತ್ತವೆ. ಅದನ್ನ ಅಲ್ಲಿ ಜಾರ್ಖಂಡ್ ಇದರಲ್ಲಿ ಅವರು ಸಂಕೀರ್ತನೆ ಮಾಡ್ಬೇಕಾದ್ರೆ ಪ್ರಾಣಿಗಳು ಕೂಡ ಅಲ್ಲಿರುವ ಕಾಡಿನಲ್ಲಿರುವ ಪ್ರಾಣಿಗಳು ಕೂಡ ಅದಕ್ಕೆ ಸ್ಪಂದಿಸ್ತವೆ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ದೇವರೇ, ನೀನು ಜಾರಿಕಾಂಡ ಎಂದು ಕರೆಯಲ್ಪಡುವ ಕಾಡಿನ ಮೂಲಕ ವೃಂದಾವನಕ್ಕೆ ಹೋಗುವಾಗ ನಡೆದ ಎಲ್ಲಾ ಘಟನೆಗಳನ್ನು ನಿನ್ನ ಸೇವಕ ಬಲಭದ್ರ ಭಟ್ಟಾಚಾರ್ಯರು ನನಗೆ ಹೇಳಿದನು. ನಿಮ್ಮ ಭಕ್ತ ವಾಸುದೇವ ದತ್ತನು ಎಲ್ಲಾ ಜೀವಿಗಳ ಮೋಕ್ಷಕ್ಕಾಗಿ ನಿಮ್ಮ ಪಾದ ಕಮಲಗಳಲ್ಲಿ ತನ್ನ ಮನವಿಯನ್ನು ಸಲ್ಲಿಸಿದಾಗ ನೀವು ಆ ವಿನಂತಿಯನ್ನು ಸ್ವೀಕರಿಸಿದ್ದೀರಿ. ನನ್ನ ಪ್ರೀತಿಯ ದೇವರೇ, ಈ ಜಗತ್ತಿನ ಎಲ್ಲಾ ಪತಿತ ಆತ್ಮಗಳನ್ನ ಮುಕ್ತಗೊಳಿಸಲು ನೀನು ಭಕ್ತನ ರೂಪವನ್ನು ಸ್ವೀಕರಿಸಿದ್ದೀಯಾ. ನೀವು ಹರೇ ಕೃಷ್ಣ ಮಹಾಮಂತ್ರದ ಜೋರು ಜಪವನ್ನ ಬೋಧಿಸಿದ್ದೀರಿ ಮತ್ತು ಈ ರೀತಿಯಾಗಿ ಎಲ್ಲಾ ಚಲನಶೀಲ ಮತ್ತು ಚಲನರಹಿತ ಜೀವಿಗಳನ್ನ ಭೌತಿಕ ಬಂಧನದಿಂದ ಮುಕ್ತಗೊಳಿಸಿದ್ದೀರಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಜೀವಿಗಳು ಮುಕ್ತರಾದರೆ ಇಡೀ ವಿಶ್ವವು ಜೀವಿಗಳಿಂದ ಮುಕ್ತವಾಗುತ್ತದೆ ಎಂದು ಉತ್ತರಿಸ್ತಾರೆ. ಈ ರೀತಿ ಎಲ್ಲಾ ಒಂದು ಬದ್ಧಾತ್ಮಗಳನ್ನ ಮುಕ್ತರನ್ನಾಗಿ ಮಾಡ್ಬೇಕು. ಆ ರೀತಿ ಆ ಉದ್ದೇಶದಿಂದ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಮಹಾಮಂತ್ರದ ಒಂದು ಪ್ರಚಾರ ಮಾಡ್ಲಿಕ್ಕೆ ಅಂತಾನೆ ಅವತಾರ ಎತ್ತಿ ಬರ್ತಾರೆ. ಹರಿದಾಸರು ಹೇಳ್ತಾರೆ, ನನ್ನ ಪ್ರಭುವೆ, ನೀನು ಭೌತಿಕ ಜಗತ್ತಿನೊಳಗೆ ಇರುವವರೆಗೆ ವಿವಿಧ ಜಾತಿಗಳಲ್ಲಿರುವ ಎಲ್ಲ ಅಭಿವೃದ್ಧಿ ಹೊಂದಿದ ಚಲನಶೀಲ ಮತ್ತು ಚಲನರಹಿತ ಜೀವಿಗಳನ್ನು ನೀನು ಆಧ್ಯಾತ್ಮಿಕ ಆಕಾಶಕ್ಕೆ ಕಳುಹಿಸುವೆ. ನಂತರ ಮತ್ತೆ ಇನ್ನೂ ಅಭಿವೃದ್ಧಿ ಹೊಂದಿರದ ಜೀವಿಗಳನ್ನು ನೀನು ಜಾಗೃತಗೊಳಿಸಿ ಚಟುವಟಿಕೆಗಳಲ್ಲಿ ತೊಡಗಿಸುವೆ ಅಂತೇಳಿ. ಆ ರೀತಿ ಅಂದ್ರೆ ಯಾರನ್ನೆಲ್ಲ ಆಧ್ಯಾತ್ಮಿಕ ಇದಕ್ಕೆ ಕರ್ಕೊಂಡು ಹೋಗ್ಬೋದು ಕಳಿಸ್ತೀಯಾ, ಅನಂತರ ಇನ್ನ ಅಭಿವೃದ್ಧಿ ಹೊಂದಿರದ ಜೀವಿಗಳನ್ನ ಕೂಡ ಜಾಗೃತಗೊಳಿಸ್ತೀಯಾ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಎಲ್ಲಾ ಚಲನಶೀಲ ಮತ್ತು ಚಲನರಹಿತ ಜೀವಿಗಳು ಅಸ್ತಿತ್ವಕ್ಕೆ ಬರುತ್ತವೆ ಮತ್ತು ಇಡೀ ವಿಶ್ವವು ಹಿಂದಿನಂತೆಯೇ ತುಂಬುತ್ತದೆ. ಹಿಂದೆ ಭಗವಾನ್ ರಾಮಚಂದ್ರರು ಈ ಲೋಕವನ್ನ ತೊರೆದಾಗ ಅವರು ಅಯೋಧ್ಯೆಯ ಎಲ್ಲಾ ಜೀವಿಗಳನ್ನು ತಮ್ಮೊಂದಿಗೆ ಕರೆದೊಯ್ದರು. ನಂತರ ಅವರು ಅಯೋಧ್ಯೆಯನ್ನು ಮತ್ತೆ ಇತರ ಜೀವಿಗಳಿಂದ
ತುಂಬಿಸಿದರು. ಒಂದ್ಸಲ ಅಂದ್ರೆ ಎಲ್ಲಾ ಲೋಕಗಳು ಕೂಡ ನಾವು ಅನ್ಕೊಳ್ತೇವೆ ಈ ಭೂಲೋಕದಲ್ಲಿ ಮಾತ್ರ ಜನ ಜೀವಿ ಅದೆಲ್ಲ ಇರೋದು ಅಂತ. ಇಲ್ಲ, ಎಲ್ಲ ಲೋಕಗಳಲ್ಲಿ ಕೂಡ ಜೀವಿಗಳು ತುಂಬಿ ತುಳುಕ್ತಾ ಇದ್ದಾರಂತೆ. ಸೂರ್ಯ ಲೋಕದಲ್ಲಿ ಆಗಿರ್ಬೋದು, ಚಂದ್ರ ಲೋಕದಲ್ಲಿ ಆಗಿರ್ಬೋದು. ನಾವು ಚಂದ್ರಯಾನ ಮಾಡಿ ಅಲ್ಲಿ ಒಬ್ರು ಹೋಗಿ ಇರ್ಲಿಕ್ಕೆ ಕಷ್ಟ ಪಡ್ತೇವೆ, ಆದ್ರೆ ಅನ್ಕೊಳ್ತೇವೆ ಅಲ್ಲಿ ಜೀವಿಗಳಿಲ್ಲ ಅಂತ. ಖಂಡಿತ ಇಲ್ಲ. ಆಯಾ ಒಂದು ವಾತಾವರಣಕ್ಕೆ ತಕ್ಕನಾದ ದೇಹವನ್ನ ಹೊಂದಿಕೊಂಡು ಅಲ್ಲಿ ಕೂಡ ಜೀವಿಗಳು ಅಸಂಖ್ಯಾತವಾಗಿ ಇರ್ತವೆ ಅಂತ ಹೇಳ್ತದೆ ನಮ್ಮ ಈ ಒಂದು ಶಾಸ್ತ್ರಗಳಲ್ಲಿ. ಸೊ ಹಾಗೆ ಆಯಾ ಒಂದು ಈ ಸೂರ್ಯಲೋಕದಲ್ಲಿ ಆ ಒಂದು ವಾತಾವರಣಕ್ಕೆ ಹೊಂದುವಂತ ಒಂದು ದೇಹ ಅಲ್ಲಿಯ ಜೀವಿಗಳಿಗೆ ಇರ್ತದೆ. ಹಾಗಾಗಿ ಒಂದೊಂದು ಈ ಜೀವಿಗಳು ಕೂಡ ಇಲ್ಲಿ ಎಲ್ಲರೂ ಮುಕ್ತಾತ್ಮ ಆದ್ರೂ ಹಾಗಾದ್ರೆ ಇಲ್ಲಿ ಎಲ್ಲ ಖಾಲಿ? ಖಂಡಿತ ಇಲ್ಲ. ಅದಕ್ಕೆ ಇನ್ನು ಯಾರು ಆ ಒಂದು ಇದ್ರಲ್ಲಿ ಅಭಿವೃದ್ಧಿ ಹೊಂದಿರದ ಜೀವಿಗಳನ್ನ ಜಾಗೃತಗೊಳಿಸುವ ಚಟುವಟಿಕೆಯಲ್ಲಿ ತೊಡಗಿಸಿದಾಗ ಮತ್ತೆ ಆ ಜೀವಿಗಳಿಗೆ ಇಲ್ಲಿ ಅವಕಾಶ ಸಿಕ್ಕಿ ಮತ್ತೆ ಅವರು ಮುಕ್ತ ಆಗುವಂತ ಒಂದು ವ್ಯವಸ್ಥೆಯನ್ನ ಭಗವಂತ ಮಾಡ್ತಾ ಇರ್ತಾರೆ. ಹಿಂದೆ ಕೃಷ್ಣನು ವೃಂದಾವನದಲ್ಲಿ ಅವತರಿಸಿದಾಗ ನನ್ನ ಪ್ರೀತಿಯ ದೇವರೇ, ನೀವು ಭೌತಿಕ ಜಗತ್ತಿಗೆ ಇಳಿಯುವ ಮೂಲಕ ಒಂದು ಯೋಜನೆಯನ್ನ ರೂಪಿಸಿದ್ದೀರಿ, ಆದರೆ ನೀವು ಹೇಗೆ ವರ್ತಿಸುತ್ತಿದ್ದೀರಿ ಎಂದು ಯಾರಿಗೂ ಅರ್ಥವಾಗುವುದಿಲ್ಲ. ಭಗವಂತ ಯಾಕೆ ಅವತಾರ ಮಾಡಿ ಬರುವಾಗ ಈಗ ರಾಮಚಂದ್ರ ಅವತಾರ ಮಾಡಿ ಅವರ ಜೊತೆಗೆ ಆ ಅಯೋಧ್ಯೆಯ ಎಲ್ಲ ಜೀವಿಗಳನ್ನ ಕರೆದುಕೊಂಡು ಹೋದ್ರು. ಹಾಗೆ ಈ ಕೃಷ್ಣಾವತಾರದಲ್ಲಿ ಭಗವಂತ ಲೀಲೆಗಳನ್ನ ಮಾಡಿ ಆ ಲೀಲೆಗಳನ್ನ ಸ್ಮರಿಸುವ ಮೂಲಕ ಇಲ್ಲಿರುವ ಎಲ್ಲ ಅಂದ್ರೆ ಅವರ ಜನ್ಮ ಕರ್ಮವನ್ನ ಯಾರು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತ ಭಗವಂತ 4ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ಅವರ ಯೋಜನೆಗಳು ನಮ್ಗೆ ಅರ್ಥ ಆಗುದಿಲ್ಲ ನೀವು ಅಂತ ಹೇಳಿಕೊಂಡು ಹೇಳ್ತಾರೆ. ಹಿಂದೆ ಶ್ರೀಕೃಷ್ಣನು ವೃಂದಾವನದಲ್ಲಿ ಅವತರಿಸಿದಾಗ ಅವನು ವಿಶ್ವದಲ್ಲಿ ಎಲ್ಲಾ ಜೀವಿಗಳನ್ನು ಅದೇ ರೀತಿಯಲ್ಲಿ ಭೌತಿಕ ಅಸ್ತಿತ್ವದಿಂದ ಮುಕ್ತಗೊಳಿಸ್ತಾರೆ. ಅಲ್ಲಿ ಕೂಡ ಹಾಗೆ ಮಾಡ್ತಾರೆ. ದೇವೋತ್ತಮ ಪರಮ ಪುರುಷ ಎಲ್ಲ ಅತೀಂದ್ರಿಯ ಶಕ್ತಿಗಳ ಗುರುಗಳ ಒಡೆಯ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ. ಎಲ್ಲ ಅತೀಂದ್ರಿಯ ಶಕ್ತಿಗಳ ಯೋಗೇಶ್ವರ ಭಗವಂತ. ಹಾಗೆ ಗುರುಗಳ ಒಡೆಯ ಕೃಷ್ಣನು ಚಲನಶೀಲ ಮತ್ತು ಚಲನರಹಿತವಾದ ಎಲ್ಲಾ ಜೀವಿಗಳನ್ನ ಬಿಡುಗಡೆ ಮಾಡುತ್ತಾನೆ. ಭಗವಂತನ ಚಟುವಟಿಕೆಗಳಲ್ಲಿ ಆಶ್ಚರ್ಯಕರವಾದದ್ದು ಯಾವುದೂ ಇಲ್ಲ ಅಂತ ಹೇಳ್ಕೊಂಡು ದೇವೋತ್ತಮ ಪರಮ ಪುರುಷನನ್ನು ಅಸೂಯೆಯ ಮನೋಭಾವದಿಂದ ಕಾಣಬಹುದು, ವೈಭವೀಕರಿಸಬಹುದು ಮತ್ತು ನೆನಪಿಸಿಕೊಳ್ಳಬಹುದು. ಆದಾಗ್ಯೂ ಅವನು ಅತ್ಯಂತ ಗೌಪ್ಯವಾದ ಮುಕ್ತಿಯನ್ನ ನೀಡುತ್ತಾನೆ. ಇದನ್ನು ದೇವತೆಗಳು ಮತ್ತು ರಾಕ್ಷಸರು ವಿರಳವಾಗಿ ಸಾಧಿಸುತ್ತಾರೆ. ಅಂದ್ರೆ ಹಾಗಾದರೆ ಭಗವಂತನ ಭಕ್ತಿ ಸೇವೆಯಲ್ಲಿ ಈಗಾಗಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡವರ ಬಗ್ಗೆ ಏನು ಹೇಳಬಹುದು ಅಂತ ಹೇಳಿ, ಅಂದ್ರೆ ಭಕ್ತ ಅಂತ ಹೇಳುವಂತದ್ದು ಎಂತ ಒಂದು ದೊಡ್ಡ ಒಂದು ಸ್ಥಾನ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಬಹುದು. ಭಕ್ತಿ ಸೇವೆಯಲ್ಲಿ ತೊಡಗಿಸಿಕೊಂಡವರ ಒಂದು ಸ್ಥಾನವನ್ನ ನಾವು ಇಲ್ಲಿ ನೋಡಬಹುದು. ನವದ್ವೀಪದಲ್ಲಿ ಅವತಾರವಾಗಿ ಇಳಿದು ಕೃಷ್ಣನಂತೆಯೇ ನೀವು ಈಗಾಗಲೇ ವಿಶ್ವದ ಎಲ್ಲಾ ಜೀವಿಗಳನ್ನ ಮುಕ್ತಗೊಳಿಸಿದ್ದೀರಿ. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಮಹಿಮೆಯನ್ನ ಅರ್ಥ ಮಾಡಿಕೊಂಡಿದ್ದಾರೆ ಎಂದು ಒಬ್ಬರು ಹೇಳಬಹುದು. ಅವರು ತಿಳಿದಿರುವ ಎಲ್ಲವನ್ನು ಅವರು ತಿಳಿದಿರಬಹುದು, ಆದರೆ ನನ್ನ ಮಟ್ಟಿಗೆ ಇದು ನನ್ನ ತೀರ್ಮಾನ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಪ್ರೀತಿಯ ದೇವರೇ, ನಿನ್ನ ಲೀಲೆಗಳು ಅಮೃತ ಸಾಗರದಂತೆ. ಆ ಸಾಗರ ಎಷ್ಟು ದೊಡ್ಡದಾಗಿದೆ ಎಂದು ಊಹಿಸಲು ಅಥವಾ ಅದರ ಒಂದು ಹನಿಯನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಾಧ್ಯವಿಲ್ಲ. ಭಗವಂತನ ಒಂದು ಲೀಲೆಗಳು ಅಮೃತ ಸಾಗರದಂತೆ. ಅಂದ್ರೆ ಅಮೃತ ಸಾಗರ, ಅಲ್ಲಿ ಮೃತ ಅಂತ ಹೇಳುವಂತದ್ದಿಲ್ಲ, ಅಲ್ಲಿ ಶಾಶ್ವತವಾದಂತದ್ದು ಅದು. ಆ ಲೀಲೆ ಅಂತ ಹೇಳುವಂತದ್ದು ನಾವು ಸ್ಮರಿಸಿಕೊಂಡಾಗ ನಮ್ಗೆ ಶಾಶ್ವತವಾದ ಫಲವನ್ನ ಕೊಡುವಂತದ್ದು ಅಂತೇಳಿ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಶ್ರೀ ಚೈತನ್ಯ ಮಹಾಪ್ರಭುಗಳು ಆಶ್ಚರ್ಯಚಕಿತರಾದರು. ಇವು ವಾಸ್ತವವಾಗಿ ನನ್ನ ಗೌಪ್ಯ ಲೀಲೆಗಳು ಎಂದು ಯೋಚಿಸ್ತಾರೆ. ಹರಿದಾಸರು ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಂಡಿರಬಹುದು ಅಂತ ಹೇಳಿದ್ರೆ, ನಮ್ಮ ಒಂದು ಈಗ ಎಲ್ಲವೂ ತಿಳಿದು ನಾವು ಎಷ್ಟು ಅರ್ಥ ಮಾಡಿಕೊಂಡಿದ್ದೇವೆ ಭಗವಂತನನ್ನ. ನಾವೊಂದು ಮಂದಿರಕ್ಕೆ ಹೋಗ್ಬೋದು, ಭಗವಂತನನ್ನ ಮೊದಲಿಗೆ ನಾವು ಹೊಗಳಬೇಕು, ಸ್ತೋತ್ರ ಮಾಡ್ಬೇಕು. ಭಗವಂತನ ಒಂದು ಅಪಾರ ಗುಣವನ್ನ ನಾವು ಹೊಗಳಿದಾಗ ಭಗವಂತನಿಗೆ ನಮ್ಮಿಂದ, ನಮ್ಮ ಹೊಗಳಿಕಿಂದ ಅವ್ರಿಗೆ ಏನ್ ಆಗ್ಬೇಕಾಗುದಿಲ್ಲ. ಆದ್ರೆ ನಾವು ಎಷ್ಟು ಭಗವಂತನನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅದನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಂಡಷ್ಟು ನಾವು ಪರಿಶುದ್ಧರಾಗ್ತೇವೆ. ಆ ರೀತಿ ಅದಕ್ಕೋಸ್ಕರ ನಾವು ಭಗವಂತನನ್ನ ಹೊಗಳಬೇಕು, ಸ್ತೋತ್ರ ಮಾಡ್ಬೇಕು. ಅಂದ್ರೆ ನಮ್ಮ ಹೊಗಳಿಕೆಗೆ ಅವರಿಗೆ ಏನು ಆಗ್ಬೇಕಾಗಿಲ್ಲ. ಭಗವಂತ ಆತ್ಮಾರಾಮ, ಅವರಿಗೆ ನಮ್ಮಿಂದ ಏನು ಬೇಕಾಗಿಲ್ಲ. ಆ ರೀತಿ ಇಲ್ಲಿ ಹರಿದಾಸ ಠಾಕೂರರ ಹೇಳಿಕೆಗಳಿಂದ ಬಹಳ ತೃಪ್ತರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಅಪ್ಪಿಕೊಂಡರು. ಆದಾಗ್ಯೂ ಬಾಹ್ಯವಾಗಿ ಅವರು ಈ ವಿಷಯಗಳ ಹೆಚ್ಚಿನ ಚರ್ಚೆಗಳನ್ನು ತಪ್ಪಿಸಿದರು. ಅಂದ್ರೆ ಒಬ್ಬ ಭಕ್ತ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಅವನನ್ನ
ನೋಡಿ ಎದ್ದೆದ ಚರಿತಿ ಶ್ರೇಷ್ಠ ತತ್ತೇವ ಇತರೋ ಜನ ಅಂತ ಹೇಳಿದಾಗೆ ಅವನನ್ನ ಉಳಿದವರು ಅನುಸರಿಸ್ತಾರೆ. ಅಂದ್ರೆ ಅಂತ ಒಂದು ಭಕ್ತರನ್ನ ರೆಡಿ ಮಾಡಿಟ್ಟು ಹೋದ್ರೆ ಆ ಭಕ್ತರಿಂದ ಉಳಿದವರು ಅದರಿಂದ ಭಕ್ತಿಯನ್ನ ಮಾಡುವುದನ್ನ ಕಲಿತಾರೆ ಅಂತ ಹೇಳ್ಕೊಂಡು ಅವರು ಒಳಗಿಂದನೇ ಖುಷಿ ಪಡುವ ಹಾಗೆ ಹೇಳ್ತಾರೆ. ಇದು ದೇವೋತ್ತಮ ಪರಮ ಪುರುಷನ ಲಕ್ಷಣ. ಅವನು ತನ್ನ ಐಶ್ವರ್ಯಗಳನ್ನು ಮುಚ್ಚಿಕೊಳ್ಳಲು ಬಯಸಿದರೂ ತನ್ನ ಭಕ್ತರ ಮುಂದೆ ಹಾಗೆ ಮಾಡಲು ಸಾಧ್ಯವಿಲ್ಲ. ಇದು ಎಲ್ಲೆಡೆ ಚಿರಪರಿಚಿತ. ಅಂದ್ರೆ ಭಕ್ತರಿಗೆ ಎಲ್ಲವೂ ಅರ್ಥ ಆಗ್ತದೆ. ಯಾರು ಬೇರೆಯವರಿಗೆ ಅರ್ಥ ಆಗದಿರ್ಬೋದು, ಆದ್ರೆ ಭಕ್ತ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾನೆ. ಭಗವಂತ ಹೇಳ್ತಾರೆ, ಭಕ್ತ್ಯ ಮಾಮ ಅಭಿಜಾನಾತಿ, ಭಕ್ತ ಮಾತ್ರ ನನ್ನನ್ನ ಯಥಾರ್ಥವಾಗಿ ನಾನಿದ್ದಂತೆ ನನ್ನನ್ನ ಅರ್ಥ ಮಾಡಿಕೊಳ್ತಾನೆ ಅಂತ ಹೇಳ್ಕೊಂಡು. ಓ ನನ್ನ ಪ್ರಭುವೆ, ಭೌತಿಕ ಪ್ರಕೃತಿಯೊಳಗಿನ ಎಲ್ಲ ಸಮಯವು ಸ್ಥಳ ಮತ್ತು ಆಲೋಚನೆಯಿಂದ ಸೀಮಿತವಾಗಿದೆ. ಆದಾಗ್ಯೂ ನಿಮ್ಮ ಗುಣಲಕ್ಷಣಗಳು ಅಸಮಾನ ಮತ್ತು ಮೀರದವುಗಳು ಆಗಿರುವುದರಿಂದ ಯಾವಾಗಲೂ ಅಂತಹ ಮಿತಿಗಳಿಗೆ ಅತೀಂದ್ರಿಯವಾಗಿರುತ್ತವೆ. ನೀವು ಕೆಲವೊಮ್ಮೆ ನಿಮ್ಮ ಸ್ವಂತ ಶಕ್ತಿಯಿಂದ ಅಂತಹ ಗುಣಲಕ್ಷಣಗಳನ್ನು ಆವರಿಸುತ್ತೀರಿ. ಆದರೆ ಅದೇನೇ ಇದ್ದರೂ ನಿಮ್ಮ ನಿರ್ಮಲ ಭಕ್ತರು ಯಾವಾಗಲೂ ಎಲ್ಲಾ ಸಂದರ್ಭಗಳಲ್ಲಿಯೂ ನಿಮ್ಮನ್ನು ನೋಡಲು ಸಾಧ್ಯವಾಗುತ್ತದೆ. ಭಗವಂತ ಒಂದು ಅವರು ಅಂದ್ರೆ ಮಿತಿಗಳಿಗೆ ಅತೀಂದ್ರಿಯವಾಗಿರ್ತದೆ ಅಂತ ಮಿತಿಗಳು ಅಂತ ಹೇಳಿದ್ರೆ ಅವರು ಒಂದು ಸಮಯದಲ್ಲಿ ಇಲ್ಲಿ ಇರ್ಬೋದು ಮತ್ತೆ ಇಲ್ಲದಿರ್ಬೋದು, ಆದ್ರೆ ಭಕ್ತರು ಅದನ್ನ ಮರೆಯುವುದಿಲ್ಲ. ಭಕ್ತರು ಸದಾ ಅವನ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು. ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ಭಕ್ತರ ಬಳಿಗೆ ಹೋಗಿ ಹರಿದಾಸ ಠಾಕೂರರ ಅಲೌಕಿಕ ಗುಣಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಅವರಿಗೆ 100 ಬಾಯಿಗಳಿವೆಯೋ ಎಂಬಂತೆ ಆ ರೀತಿ ಮಾತಾಡ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ಭಕ್ತರನ್ನು ವೈಭವೀಕರಿಸುವುದರಿಂದ ಅಪಾರ ಆನಂದವನ್ನು ಪಡೆಯುತ್ತಾರೆ. ಭಗವಂತ ಭಕ್ತರನ್ನ ನಾವು ನೋಡ್ಬೋದು. ಅಂತ ಭಕ್ತ ಪ್ರಹ್ಲಾದ, ಯಾಕೆ ಅವನಿಗೆ ಅಂತ ಶಿಕ್ಷೆ ಆಯ್ತು? ಅವನು ಹುಟ್ಟಿನಿಂದಲೇ ಅವನು ತಾಯಿಯ ಗರ್ಭದೊಳಗಿಂದನೇ ಭಗವಂತನ ಒಂದು ಭಕ್ತಿಯ ಅನುಭವವನ್ನ ಪಡ್ಕೊಂಡವ. ಅಂತವನಿಗೆ ಅಂತ ಒಂದು ಶಿಕ್ಷೆಗಳಾಯ್ತು. ನಾವು ಅಂದ್ಕೊಳ್ತೇವೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು, ನಾನು ಭಕ್ತಿಗೆ ಬಂದಿದ್ದೇನೆ, ನಾವು ಬರ್ಲಿಲ್ಲ. ಆಕ್ಚುಲಿ ನಾವು ಅಂದ್ಕೊಳ್ತೇವೆ ನಾವು ಭಕ್ತಿಯಲ್ಲಿ ಇದ್ದೇವೆ, ಬಂದಿದ್ದೇವೆ ಅಂತ ಅಂದ್ಕೊಂಡಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗ ನಾವು ಹೇಳ್ತೇವೆ, ಅಯ್ಯೋ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಆದ್ರೂ ನಂಗೆ ಕಷ್ಟ. ಆದ್ರೆ ಪ್ರಹ್ಲಾದನ ಕಷ್ಟಗಳನ್ನ ನಾವು ನೋಡಿದ್ರೆ ಯಾವ ರೀತಿಯೆಲ್ಲ ಎದುರಿಸಿದ್ರು. ಯಾಕೆ ಆ ರೀತಿ ಅಂತ ಹೇಳಿದ್ರೆ ಭಗವಂತ ಭಕ್ತನನ್ನ ಗ್ಲೋರಿಫೈ ಮಾಡ್ಲಿಕ್ಕೆ, ಅವನ ಕೀರ್ತಿಯನ್ನ ವೈಭವೀಕರಿಸ್ಲಿಕ್ಕೆ ಬೇಕಾಗಿ ಆ ರೀತಿ ಮಾಡ್ತಾನೆ. ಆ ರೀತಿ ವೈಭವೀಕರಿಸುವುದರಿಂದ ಅಪಾರ ಆನಂದವನ್ನ ಪಡಿತಾನಂತೆ. ಮತ್ತು ಭಕ್ತರಲ್ಲಿ ಹರಿದಾಸ ಠಾಕೂರರು ಪ್ರಮುಖರು ಅಂತ ಒಂದು ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಹರಿದಾಸ ಠಾಕೂರರು ಪ್ರಮುಖರು. ಹರಿದಾಸ ಠಾಕೂರರ ಅಲೌಕಿಕ ಗುಣಗಳು ಅಸಂಖ್ಯಾತ ಮತ್ತು ಅಗಾಧ. ಅವುಗಳಲ್ಲಿ ಒಂದು ಭಾಗವನ್ನ ವಿವರಿಸಬಹುದು, ಆದರೆ ಅವೆಲ್ಲವನ್ನು ಎಣಿಸುವುದು ಅಸಾಧ್ಯ. ಚೈತನ್ಯ ಮಂಗಳದಲ್ಲಿ ಶ್ರೀಲ ವೃಂದಾವನದಾಸ ಠಾಕೂರರು ಹರಿದಾಸ ಠಾಕೂರರ ಗುಣಲಕ್ಷಣಗಳನ್ನ ಸ್ವಲ್ಪ ಮಟ್ಟಿಗೆ ವಿವರಿಸಿದ್ದಾರೆ. ಹರಿದಾಸ ಠಾಕೂರರ ಎಲ್ಲಾ ಗುಣಗಳನ್ನು ಯಾರೂ ವಿವರಿಸಲು ಸಾಧ್ಯವಿಲ್ಲ. ಒಬ್ಬರು ತಮ್ಮನ್ನು ತಾವು ಶುದ್ಧೀಕರಿಸಿಕೊಳ್ಳಲು ಅವರ ಬಗ್ಗೆ ಏನಾದರೂ ಹೇಳಬಹುದು. ಓ ಶ್ರೀ ಚೈತನ್ಯ ಮಹಾಪ್ರಭುಗಳ ಭಕ್ತರೇ, ದಯವಿಟ್ಟು ಹರಿದಾಸ ಠಾಕೂರರ ಗುಣಗಳ ಬಗ್ಗೆ ಶ್ರೀಲ ವೃಂದಾವನದಾಸ ಠಾಕೂರರು ವಿವರವಾಗಿ ವಿವರಿಸಿಲ್ಲ ಎಂದು ಕೇಳಿ. ತನ್ನ ಮನೆಯಿಂದ ಹೊರಬಂದ ನಂತರ ಹರಿದಾಸ ಠಾಕೂರ ಬೆನಾಪೋಲಾ ಕಾಡಿನಲ್ಲಿ ಸ್ವಲ್ಪ ಕಾಲ ಇದ್ದನು. ಅಂದ್ರೆ ಈಗ ಹರಿದಾಸ ಠಾಕೂರರ ಬಗ್ಗೆ ಹೇಳ್ತಾ ಇದ್ದಾರೆ. ಹರಿದಾಸ ಠಾಕೂರರು ಒಂಟಿ ಕಾಡಿನಲ್ಲಿ ಒಂದು ಗುಡಿಸಲನ್ನ ನಿರ್ಮಿಸಿದರು. ಯಾವ ರೀತಿ ಅವರು ತಮ್ಮ ಒಂದು ಭಕ್ತಿ ಇದನ್ನ ಮಾಡ್ತಾ ಇದ್ರು ಅಂತೇಳಿ ಹರಿದಾಸ ಠಾಕೂರರು ಒಂಟಿ ಕಾಡಿನಲ್ಲಿ ಒಂದು ಗುಡಿಸಲನ್ನ ನಿರ್ಮಿಸಿದರು. ಅಲ್ಲಿ ಅವರು ತುಳಸಿ ಗಿಡವನ್ನ ನೆಟ್ಟು ಮತ್ತು ತುಳಸಿಯ ಮುಂದೆ ಪ್ರತಿದಿನ 3 ಲಕ್ಷ ಬಾರಿ ಭಗವಂತನ ಪವಿತ್ರ ನಾಮವನ್ನ ಜಪಿಸ್ತಾ ಇದ್ರು. ಅವರು ಇಡೀ ಹಗಲು ರಾತ್ರಿ ಜಪ ಮಾಡ್ತಾ ಇದ್ರು. ತನ್ನ ದೈಹಿಕ ನಿರ್ವಹಣೆಗಾಗಿ ಅವನು ಬ್ರಾಹ್ಮಣರ ಮನೆಗೆ ಹೋಗಿ ಸ್ವಲ್ಪ ಆಹಾರವನ್ನ ಬೇಡ್ತಾ ಇದ್ರು. ಅಂದ್ರೆ ಮಧುಕರಿ ವೃತ್ತಿ ಮಾಡ್ತಾರೆ. ಅವನು ಆಧ್ಯಾತ್ಮಿಕವಾಗಿ ಎಷ್ಟು ಪ್ರಭಾವಶಾಲಿ ಆಗಿದ್ದಾನೆಂದ್ರೆ ನೆರೆಹೊರೆಯವರೆಲ್ಲರೂ ಅವನನ್ನು ಪೂಜಿಸ್ತಾ ಇದ್ರು. ಅಂದ್ರೆ ಅವನ ಒಂದು ಜಪ ಮಾಡುವುದನ್ನ ನೋಡಿ ಎಲ್ಲರೂ ಕೂಡ ಅವನನ್ನ ಪೂಜಿಸ್ತಾ ಇದ್ರು. ಆ ರೀತಿ ಒಂದು ಗುಡಿಸಲನ್ನ ಮಾಡಿ ಅಲ್ಲಿ ಒಂದು ತುಳಸಿ ಕಟ್ಟೆ ಮುಂದೆ ಅವರು ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ 3 ಲಕ್ಷ ಬಾರಿ ಒಂದು ದಿನಕ್ಕೆ ಮಾಡ್ತಾ ಇದ್ರಂತೆ. ರಾಮಚಂದ್ರ ಖಾನ್ ಎಂಬ ಭೂಮಾಲೀಕರು ಆ ಜಿಲ್ಲೆಯ ಜಮೀನ್ದಾರರಾಗಿರ್ತಾರೆ. ಅವರು ವೈಷ್ಣವರ ಬಗ್ಗೆ ಅಸೂಯೆ ಪಡ್ತಾರೆ. ಅಲ್ಲಿ ಹೆಸರು ರಾಮಚಂದ್ರ ಖಾನ್. ಅಂದ್ರೆ ಅಲ್ಲಿ ಯಾರು ಹಿಂದೂಗಳು ಇದ್ರ ಕೂಡ ಅವರನ್ನ ಒಂದು ನೀರಿನ ಒಂದು ಪ್ರೋಕ್ಷಣೆ ಮಾಡುವುದರಿಂದ
ಜಲ ಪ್ರೋಕ್ಷಣೆ ಮಾಡುವುದರಿಂದ ಅವರನ್ನ ಮುಸ್ಲಿಮರನ್ನಾಗಿ ಪರಿವರ್ತಿಸುವುದು, ಮತ್ತೆ ಮುಸ್ಲಿಂ ಹೆಸರನ್ನ ಇಡುವುದು, ಆ ರೀತಿ ನಡೀತಾ ಇತ್ತಂತೆ ಅವಾಗ. ಸೊ ಹಾಗೇನೆ ರಾಮಚಂದ್ರ ಖಾನ್ ಎಂಬ ಭೂಮಾಲೀಕರು ಆ ಜಿಲ್ಲೆಯ ಜಮೀನ್ದಾರರಾಗಿದ್ದು ಅವರು ವೈಷ್ಣವರ ಬಗ್ಗೆ ಅಸೂಯೆ ಪಟ್ಟರು ಮತ್ತು ಅದರಿಂದ ಅವರು ಮಹಾನ್ ನಾಸ್ತಿಕರಾಗಿದ್ದರು. ಹರಿದಾಸ ಠಾಕೂರರಿಗೆ ಇಷ್ಟೊಂದು ಗೌರವ ನೀಡಲಾಗುತ್ತಿರುವುದನ್ನು ಸಹಿಸಲಾಗದೆ ರಾಮಚಂದ್ರ ಖಾನ್ ಅವರನ್ನು ಅವಮಾನಿಸಲಿಕ್ಕೆ ವಿವಿಧ ರೀತಿಯಲ್ಲಿ ಯೋಜನೆ ರೂಪಿಸ್ತಾರೆ. ಹರಿದಾಸ್ ಠಾಕೂರನ ಪಾತ್ರದಲ್ಲಿ ಅವನಿಗೆ ಯಾವುದೇ ದೋಷವನ್ನು ಕಂಡುಹಿಡಿಯಲು ಸಾಧ್ಯವಾಗ್ಲಿಲ್ಲ. ಆ ರೀತಿ ಒಂದು ದೋಷ ಕೂಡ ಇರದ ಹಾಗೆ ಹರಿದಾಸ್ ಠಾಕೂರರಿದ್ರು. ಆಗಿರುವಾಗ ಕೂಡ ಆದ್ದರಿಂದ ಅವನು ಸ್ಥಳೀಯ ವೇಶ್ಯೆಯರನ್ನ ಕರೆದು ಪರಮ ಪೂಜ್ಯರನ್ನು ಅಪಖ್ಯಾತಿಗೊಳಿಸಲು ಯೋಜನೆಯನ್ನ ಪ್ರಾರಂಭಿಸ್ತಾನೆ. ರಾಮಚಂದ್ರ ಖಾನ್ ವೇಶ್ಯರಿಗೆ ಹೋಗಿ ಹೇಳ್ತಾರೆ, ಹರಿದಾಸ ಠಾಕೂರ ಎಂಬ ಭಿಕ್ಷುಕನಿದ್ದಾನೆ, ನೀವೆಲ್ಲರೂ ಅವನ ಕಠಿಣ ವ್ರತಗಳಿಂದ ಅವನನ್ನ ದೂರವಿಡಲು ಒಂದು ಮಾರ್ಗವನ್ನ ಕಲ್ಪಿಸಿಕೊಳ್ಳಿ ಅಂತ ಹೇಳ್ತಾರೆ. ವೇಶ್ಯರಲ್ಲಿ ಒಬ್ಬ ಆಕರ್ಷಕ ಯುವತಿಯನ್ನ ಆಯ್ಕೆ ಮಾಡಲಾಯಿತು. ನಾನು ಹರಿದಾಸ ಠಾಕೂರನ ಮನಸ್ಸನ್ನು 3 ದಿನಗಳಲ್ಲಿ ಆಕರ್ಷಿಸುತ್ತೇನೆ ಎಂದು ಅವಳು ಭರವಸೆ ಕೊಡ್ತಾಳಂತೆ. ರಾಮಚಂದ್ರ ಖಾನ್ ವೇಶ್ಯೆಗೆ ನನ್ನ ಕಾನ್ಸ್ಟೇಬಲ್ ನಿನ್ನೊಂದಿಗೆ ಹೋಗುತ್ತಾನೆ, ಆದ್ದರಿಂದ ಅವನು ನಿನ್ನನ್ನು ಹರಿದಾಸ ಠಾಕೂರ ಜೊತೆ ನೋಡಿದ ತಕ್ಷಣ ಅವನನ್ನು ಬಂಧಿಸಿ ನಿಮ್ಮಿಬ್ಬರನ್ನು ನನ್ನ ಬಳಿಗೆ ಕರೆತರುತ್ತಾನೆ ಅಂತೇಳಿ. ಆ ರೀತಿಯ ಯೋಜನೆ. ನೀನು ಅಲ್ಲಿ ಹೋಗು, ಅವನನ್ನ ಆಕರ್ಷಿಸು, ಮತ್ತೆ ಅವನು ನಿನ್ನಲ್ಲಿ ಬಂದಾಗ ಈ ಕಾನ್ಸ್ಟೇಬಲ್ ಅವನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ಬೇಕು, ಆ ರೀತಿ ಅವನನ್ನ ಅವಮಾನಿಸುವ ಅಂತ ಹೇಳ್ಕೊಂಡು ಯೋಜನೆ ಹಾಕ್ತಾರೆ. ವೇಶ್ಯೆಯು ಉತ್ತರಿಸ್ತಾಳೆ, ಮೊದಲು ನನಗೆ ಅವನೊಂದಿಗೆ ಒಮ್ಮೆ ಸಂಬಂಧವಿರಲಿ, ನಂತರ 2ನೇ ಬಾರಿ ಅವನನ್ನು ಬಂಧಿಸಲು ನಿಮ್ಮ ಕಾನ್ಸ್ಟೇಬಲ್ ಅನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗುತ್ತೇನೆ ಅಂತೇಳಿ. ರಾತ್ರಿಯಲ್ಲಿ ಆ ವೇಶ್ಯೆ ಅತ್ಯಂತ ಆಕರ್ಷಕವಾಗಿ ವೇಷ ಧರಿಸಿ ಬಹಳ ಸಂಭ್ರಮದಿಂದ ಹರಿದಾಸ ಠಾಕೂರನ ಗುಡಿಸಲಿಗೆ ಹೋಗ್ತಾಳೆ. ತುಳಸಿ ಗಿಡಕ್ಕೆ ನಮಸ್ಕರಿಸಿದ ನಂತರ ಅವಳು ಹರಿದಾಸ ಠಾಕೂರರ ಬಾಗಿಲಿಗೆ ಹೋಗಿ ಅವರಿಗೆ ನಮಸ್ಕರಿಸಿ ಅಲ್ಲಿ ನಿಲ್ತಾಳಂತೆ. ತನ್ನ ದೇಹದ ಒಂದು ಭಾಗವನ್ನು ಅವನ ದೃಷ್ಟಿಗೆ ಒಡ್ಡುತ್ತಾ ಅವಳು ಬಾಗಿಲಿನ ಹೊಸ್ತಿಲಿನಲ್ಲಿ ಕುಳಿತು ಅವನೊಂದಿಗೆ ತುಂಬಾ ಸಿಹಿಯಾದ ಮಾತುಗಳನ್ನ ಮಾತಾಡ್ತಾಳೆ. ನನ್ನ ಪ್ರೀತಿಯ ಠಾಕೂರರೇ, ಓ ಮಹಾನ್ ಧರ್ಮೋಪದೇಶಕರೇ, ಮಹಾನ್ ಭಕ್ತರೇ, ನೀವು ತುಂಬಾ ಸುಂದರವಾಗಿ ನಿರ್ಮಿಸಲ್ಪಟ್ಟಿದ್ದೀರಿ ಮತ್ತು ನಿಮ್ಮ ಯೌವನವು ಇದೀಗ ಪ್ರಾರಂಭವಾಗುತ್ತಿದೆ. ನಿಮ್ಮನ್ನು ನೋಡಿದ ನಂತರ ನನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲ ಮಹಿಳೆ ಯಾರು ಅಂತೇಳಿ ಎಲ್ಲ ಮಾತಾಡ್ತಾಳೆ. ನಾನು ನಿನ್ನೊಂದಿಗೆ ಐಕ್ಯವಾಗಲು ಉತ್ಸುಕನಾಗಿದ್ದೇನೆ. ನನ್ನ ಮನಸ್ಸು ಇದಕ್ಕಾಗಿ ದುರಾಸೆಯಾಗಿದೆ. ನಾನು ನಿನ್ನನ್ನು ಪಡೆದಿದ್ದರೆ ನನ್ನ ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಇಟ್ಟುಕೊಳ್ಳಲು ನನಗೆ ಸಾಧ್ಯವಾಗುವುದಿಲ್ಲ, ಅಂದ್ರೆ ನಾನು ಸಾಯ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾಳೆ ಎಲ್ಲ. ಹರಿದಾಸ ಠಾಕೂರರು ನಾನು ನಿಮ್ಮನ್ನು ತಪ್ಪದೆ ಸ್ವೀಕರಿಸುತ್ತೇನೆ. ಅವರು ಕೂಡ ಅಷ್ಟೇ ಕಾಮಾಗಿ, ಅಂದ್ರೆ ಇದು ಒಂದು ವೈಷ್ಣವ ಭಕ್ತರ ಲಕ್ಷಣ. ಯಾವುದೇ ಒಂದು ಇದರಲ್ಲಿ ಕೂಡ ಅವರು ವಿಚಲಿತ ಆಗೋದಿಲ್ಲ ಅಂತೇಳಿ, ಅಂದ್ರೆ ಆ ಭಕ್ತರಾದವರಿಗೆ ಮಾತ್ರ ಆ ಶಕ್ತಿ ಇರುವಂತದ್ದು. ನಾನು ನಿಮ್ಮನ್ನು ತಪ್ಪದೆ ಸ್ವೀಕರಿಸುತ್ತೇನೆ, ಆದರೆ ನನ್ನ ಮಣಿಗಳ ಮೇಲೆ ನನ್ನ ನಿಯಮಿತ ಸುತ್ತುಗಳು ಜಪಿಸುವುದನ್ನು ಮುಗಿಸುವವರೆಗೆ ನೀವು ಕಾಯಬೇಕಾಗ್ತದೆ. ಆ ಸಮಯದವರೆಗೆ ದಯವಿಟ್ಟು ಕುಳಿತು ಪವಿತ್ರ ನಾಮದ ಜಪವನ್ನು ಆಲಿಸಿ. ನಾನು ಮುಗಿದ ತಕ್ಷಣ ನಾನು ನಿಮ್ಮ ಆಸೆಯನ್ನ ಪೂರೈಸ್ತೇನೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ವೇಶ್ಯೆ ಅಲ್ಲಿಯೇ ಕುಳಿತಿದ್ದಾಗ ಹರಿದಾಸ್ ಠಾಕೂರರು ಬೆಳಗಿನ ಬೆಳಕು ಕಾಣಿಸಿಕೊಳ್ಳುವವರೆಗೆ ಕೂಡ ತಮ್ಮ ಮಣಿಗಳ ಮೇಲೆ ಜಪಿಸ್ತಾ ಇರ್ತಾರೆ. ಬೆಳಗಾದುದನ್ನ ಕಂಡಾಗ ವೇಶ್ಯೆ ಎದ್ದು ಹೊರಟೋಗ್ತಾಳೆ. ರಾಮಚಂದ್ರ ಖಾನನ ಮುಂದೆ ಬಂದು ಅವನಿಗೆ ಎಲ್ಲಾ ಸುದ್ದಿಗಳನ್ನ ತಿಳಿಸ್ತಾಳೆ. ಇಂದು ಹರಿದಾಸ ಠಾಕೂರರು ನನ್ನೊಂದಿಗೆ ಆನಂದಿಸುವುದಾಗಿ ಭರವಸೆ ನೀಡಿದ್ದಾರೆ. ನಾಳೆ ಖಂಡಿತವಾಗಿಯೂ ನಾನು ಅವರೊಂದಿಗೆ ಒಂದಾಗುತ್ತೇನೆ, ಆ ರೀತಿ ಎಲ್ಲ ಹೇಳ್ತಾಳೆ. ಮರುದಿನ ರಾತ್ರಿ ವೇಶ್ಯೆ ಮತ್ತೆ ಬಂದಾಗ ಹರಿದಾಸ್ ಠಾಕೂರ್ ಅವಳಿಗೆ ಅನೇಕ ಭರವಸೆಗಳನ್ನ ನೀಡ್ತಾರೆ. ನಿನ್ನೆ ರಾತ್ರಿ ನೀವು ನಿರಾಶೆಗೊಂಡಿದ್ದೀರಿ, ದಯವಿಟ್ಟು ನನ್ನ ಅಪರಾಧವನ್ನ ಕ್ಷಮಿಸಿ, ನಾನು ಖಂಡಿತವಾಗಿಯೂ ನಿಮ್ಮನ್ನು ಸ್ವೀಕರಿಸುತ್ತೇನೆ. ದಯವಿಟ್ಟು ನನ್ನ ನಿಯಮಿತ ಜಪ ಮುಗಿಯುವವರೆಗೆ ಕುಳಿತು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಕೇಳಿ, ಆಗ ನಿಮ್ಮ ಆಸೆ ಖಂಡಿತವಾಗಿ ಈಡೇರುತ್ತದೆ ಅಂತ ಅವಳಿಗೆ ಹೇಳ್ತಾರೆ. ಮತ್ತೆ ತುಳಸಿ ಗಿಡ ಮತ್ತು ಹರಿದಾಸ ಠಾಕೂರರಿಗೆ ನಮಸ್ಕರಿಸಿದ ನಂತರ ಅವಳು ಬಾಗಿಲಿನಲ್ಲಿ ಕುತ್ಕೊಳ್ತಾಳೆ. ಹರಿದಾಸ ಠಾಕೂರರು ಹರೇ ಕೃಷ್ಣ ಮಂತ್ರವನ್ನ ಪಠಿಸುವುದನ್ನ ಕೇಳಿ ಅವಳು ಓ ನನ್ನ ಪ್ರಭು ಹರಿ, ಓ ನನ್ನ ಪ್ರಭು ಹರಿ ಎಂದು ಜಪಿಸ್ತಾಳೆ. ಅವಳು ಕೂಡ ಜಪಿಸ್ಲಿಕ್ಕೆ ಶುರು ಮಾಡ್ತಾಳೆ. ರಾತ್ರಿ ಮುಗಿದಾಗ ವೇಶ್ಯೆಯು ಅಶಾಂತಳಾಗಿದ್ಲು. ಇದನ್ನ ನೋಡಿದ ಹರಿದಾಸ ಠಾಕೂರ್ ಅವಳೊಂದಿಗೆ ಈ ಕೆಳಗಿನಂತೆ ಮಾತಾಡಿದ್ರು. ನಾನು 1 ತಿಂಗಳಲ್ಲಿ 10 ಲಕ್ಷ ನಾಮಗಳನ್ನು ಜಪಿಸುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೇನೆ. ನಾನು ಈ ಪ್ರತಿಜ್ಞೆಯನ್ನ ತೆಗೆದುಕೊಂಡಿದ್ದೇನೆ, ಆದರೆ ಈಗ ಅದು ಅಂತ್ಯಗೊಳ್ಳುತ್ತಿದೆ. ಇಂದು ನನ್ನ ಯಜ್ಞವನ್ನು ಹರೇ ಕೃಷ್ಣ ಮಂತ್ರದ ಪಠಣವನ್ನು ಮುಗಿಸಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸಿದೆ. ರಾತ್ರಿ ಇಡೀ ಪವಿತ್ರ ನಾಮವನ್ನು ಜಪಿಸಲು ನಾನು ನನ್ನ ಕೈಲಾದಷ್ಟು ಪ್ರಯತ್ನಿಸಿದೆ, ಆದರೆ ನಾನು ಇನ್ನೂ ಮುಗಿಸಲಿಲ್ಲ ಅಂತೇಳಿ ಹೇಳ್ತಾರೆ.
ನಾಳೆ ನಾನು ಖಂಡಿತವಾಗಿಯೂ ಮುಗಿಸುತ್ತೇನೆ ಮತ್ತು ನನ್ನ ಪ್ರತಿಜ್ಞೆ ನೆರವೇರುತ್ತದೆ. ಆಗ ನಾನು ನಿಮ್ಮೊಂದಿಗೆ ಪೂರ್ಣ ಸ್ವಾತಂತ್ರ್ಯದಿಂದ ಆನಂದಿಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಆ ವೇಶ್ಯೆಯು ರಾಮಚಂದ್ರ ಕಾಣನಿಗೆ ಹಿಂದಿರುಗಿ ನಡೆದ ಸಂಗತಿಯನ್ನ ತಿಳಿಸ್ತಾಳೆ. ಮರುದಿನ ಸಂಜೆಯ ಆರಂಭದಲ್ಲಿ ಅವಳು ಬೇಗನೆ ಬಂದು, ಅಂದ್ರೆ ನಿನ್ನೆ ಹೇಳಿದ್ರಲ್ಲ ನಿನ್ನೆ ಇವತ್ತಿಗೆ ಮುಗಿತದೆ ಅಂತೇಳಿ, ಅದಕ್ಕೆ ಬೇಗನೆ ಬಂದು ಹರಿದಾಸ್ ಠಾಕೂರ್ನಂತೆಗೆ ಇರ್ತಾಳೆ. ತುಳಸಿ ಗಿಡ ಮತ್ತು ಹರಿದಾಸ ಠಾಕೂರನಿಗೆ ನಮನ ಸಲ್ಲಿಸಿದ ಅವಳು ಕೋಣೆಯ ಹೊಸ್ತಿಲಿನಲ್ಲಿ ಕುಳಿತಳು. ಹೀಗೆ ಅವಳು ಹರಿದಾಸ ಠಾಕೂರರ ಜಪವನ್ನ ಕೇಳಲು ಪ್ರಾರಂಭಿಸ್ತಾಳೆ ಮತ್ತು ಅವಳು ಸ್ವತಃ ಭಗವಂತನ ಪವಿತ್ರ ನಾಮವಾದ ಹರಿಹರಿ ಎಂದು ಜಪಿಸಿದಳು. ಇಂದು ನನ್ನ ಜಪವನ್ನು ಮುಗಿಸಲು ನನಗೆ ಸಾಧ್ಯವಾಗುತ್ತದೆ, ಹರಿದಾಸ್ ಠಾಕೂರರ ಅವಳಿಗೆ ತಿಳಿಸ್ತಾರೆ. ಹಾಗಾದ್ರೆ ನಾನು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತೇನೆ. ಅವರಿಗೆ ಅರ್ಥ ಆಗ್ತದೆ ಇವಳು ಕೂಡ ಭಕ್ತಿಗೆ ಬರ್ತಾ ಇದ್ದಾಳೆ ಅಂತ. ಹಾಗೆ ಹೇಳ್ತಾರೆ. ಹರಿದಾಸ್ ಠಾಕೂರರು ಜಪಿಸುತ್ತಿರುವಾಗಲೇ ರಾತ್ರಿ ಮುಗಿಯಿತು. ಆದರೆ ಅವರ ಸಹವಾಸದಿಂದ ವೇಶ್ಯೆಯ ಮನಸ್ಸು ಬದಲಾಯಿತು. ಈಗ ಶುದ್ಧಳಾದ ವೇಶ್ಯೆ ಹರಿದಾಸ ಠಾಕೂರನ ಪಾದ ಕಮಲಗಳಿಗೆ ಬಿದ್ದು ರಾಮಚಂದ್ರ ಖಾನ್ ತನ್ನನ್ನು ಅಪವಿತ್ರಗೊಳಿಸಲು ನೇಮಿಸಿದ್ದಕ್ಕಾಗಿ ಒಪ್ಪಿಕೊಳ್ತಾಳೆ. ನಾನು ವೇಶ್ಯೆಯ ವೃತ್ತಿಯನ್ನು ತೆಗೆದುಕೊಂಡಿರುವುದರಿಂದ ಅವಳು ಹೇಳ್ತಾಳೆ, ನಾನು ಅಪರಿಮಿತ ಪಾಪ ಕೃತ್ಯಗಳನ್ನ ಮಾಡಿದ್ದೇನೆ. ನನ್ನ ಸ್ವಾಮಿ ನನ್ನ ಮೇಲೆ ಕರುಣಿಸು, ನನ್ನ ಪತನಗೊಂಡ ಆತ್ಮವನ್ನ ಬಿಡಿಸು ಅಂತೇಳಿ. ಹರಿದಾಸ್ ಠಾಕೂರರು ರಾಮಚಂದ್ರ ಖಾನ್ನ ಪಿತೂರಿಯ ಬಗ್ಗೆ ನನಗೆ ಎಲ್ಲವೂ ತಿಳಿದಿದೆ. ಅವನು ಅಜ್ಞಾನಿ, ಮೂರ್ಖನಲ್ಲದೆ ಬೇರೇನೂ ಅಲ್ಲ. ಆದ್ದರಿಂದ ಅವನ ಚಟುವಟಿಕೆಗಳು ನನಗೆ ಅಸಂತೋಷವನ್ನುಂಟು ಮಾಡುವುದಿಲ್ಲ. ರಾಮಚಂದ್ರ ಖಾನ್ ನನ್ನ ವಿರುದ್ಧ ಒಳಸಂಚು ಯೋಜಿಸುತ್ತಿದ್ದ ದಿನವೇ ನಾನು ಈ ಸ್ಥಳದಿಂದ ತಕ್ಷಣವೇ ಹೊರಡುತ್ತಿದ್ದೆ. ಆದರೆ ನೀನು ನನ್ನ ಬಳಿಗೆ ಬಂದ ಕಾರಣ ನಿನ್ನನ್ನು ಬಿಡಿಸಲು ನಾನು ಇಲ್ಲಿ 3 ದಿನಗಳ ಕಾಲ ಇದ್ದೆ. ಅದು ಯೋಜನೆ ಗೊತ್ತಾದಾಗೆ ನಾನು ಇಲ್ಲಿ ಜಾಗ ಖಾಲಿ ಮಾಡ್ಬೋದಿತ್ತು, ಆದ್ರೆ ನಿನ್ನನ್ನ ಈ ಒಂದು ಪಾಪ ಇದರಿಂದ ನಿನ್ನನ್ನ ಬಿಡಿಸ್ಬೇಕಾಗಿತ್ತು ಅಂತೇಳಿ ಅದಕ್ಕೋಸ್ಕರ ನಾನು ಇಲ್ಲಿ ಇದ್ದೆ 3 ದಿನ ಅಂತೇಳಿ. ವೇಶ್ಯೆ ಹೇಳ್ತಾಳೆ, ದಯವಿಟ್ಟು ನನ್ನ ಆಧ್ಯಾತ್ಮಿಕ ಗುರುವಿನಂತೆ ವರ್ತಿಸಿ ನನ್ನ ಕರ್ತವ್ಯವನ್ನು ನನಗೆ ತಿಳಿಸಿ. ಅದರಿಂದ ನಾನು ಭೌತಿಕ ಅಸ್ತಿತ್ವದಿಂದ ಮುಕ್ತನಾಗಬಹುದು ಅಂತೇಳಿ ಹೇಳ್ತಾಳೆ. ಹರಿದಾಸ್ ಠಾಕೂರರು ತಕ್ಷಣ ಮನೆಗೆ ಹೋಗಿ ನಿಮ್ಮಲ್ಲಿರುವ ಯಾವುದೇ ಆಸ್ತಿಯನ್ನು ಬ್ರಾಹ್ಮಣರಿಗೆ ಹಂಚಿ ನಂತರ ಆ ಕೋಣೆಗೆ ಹಿಂದಿರುಗಿ ಮತ್ತು ಕೃಷ್ಣ ಪ್ರಜ್ಞೆಯಲ್ಲಿ ಶಾಶ್ವತವಾಗಿ ಇಲ್ಲಿಯೇ ಇರಿ ಅಂತೇಳಿ ಹೇಳ್ತಾರೆ. ಅಂದ್ರೆ ಆ ಪಾಪದಿಂದ ಎಷ್ಟೊಂದು ಆಸ್ತಿಯನ್ನ ಮಾಡಿದಾಳೆ ಆ ಒಂದು ವೃತ್ತಿಯಿಂದ. ಸೊ ಅದನ್ನೆಲ್ಲ ನೀನು ಹಂಚ್ಕೊಂಡು ಅಲ್ಲಿ ದಾನ ಮಾಡಿ ಆಮೇಲೆ ಇಲ್ಲಿ ಬನ್ನಿ, ಆಮೇಲೆ ಇಲ್ಲಿ ಇದ್ಕೊಂಡು ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಶಾಶ್ವತವಾಗಿ ಮುಂದುವರಿಸಿ ಅಂತ. ಹರೇ ಕೃಷ್ಣ ಮಂತ್ರವನ್ನು ನಿರಂತರವಾಗಿ ಜಪಿಸಿ ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಮತ್ತು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಸೇವೆ ಮಾಡಿ. ಈ ರೀತಿಯಾಗಿ ನೀವು ಶೀಘ್ರದಲ್ಲೇ ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುವ ಅವಕಾಶವನ್ನ ಪಡೆಯುತ್ತೀರಿ ಅಂತೇಳಿ ಹೇಳ್ತಾರೆ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಪ್ರಕ್ರಿಯೆಯ ಬಗ್ಗೆ ವೇಶ್ಯೆಗೆ ಹೀಗೆ ಸೂಚನೆ ನೀಡಿದ ನಂತರ ಹರಿದಾಸ್ ಠಾಕೂರರು ಎದ್ದು ನಿಂತು ನಿರಂತರವಾಗಿ ಹರಿಹರಿ ಎಂದು ಜಪಿಸುತ್ತಾ ಹೊರಟು ಹೋಗ್ತಾರೆ. ಆ ನಂತರ ಆ ವೇಶ್ಯೆಯು ತನ್ನ ಆಧ್ಯಾತ್ಮಿಕ ಗುರುವಿನ ಆದೇಶವನ್ನ ಅನುಸರಿಸಿ ತನ್ನ ಮನೆಯ ಎಲ್ಲ ಆಸ್ತಿಗಳನ್ನ ಬ್ರಾಹ್ಮಣರಿಗೆ ಹಂಚ್ತಾಳೆ. ಆ ವೇಶ್ಯೆಯು ವೈಷ್ಣವ ತತ್ವಗಳಿಗೆ ಅನುಸಾರವಾಗಿ ತನ್ನ ತಲೆಯನ್ನು ಸ್ವಚ್ಛವಾಗಿ ಬೋಳಿಸಿಕೊಂಡು ಒಂದೇ ಬಟ್ಟೆಯನ್ನು ಧರಿಸಿ ಆ ಕೋಣೆಯಲ್ಲಿ ಉಳಿತಾಳೆ. ತನ್ನ ಆಧ್ಯಾತ್ಮಿಕ ಗುರುವಿನ ಹೆಜ್ಜೆಗಳನ್ನ ಅನುಸರಿಸಿ ಅವಳು ದಿನಕ್ಕೆ 3 ಲಕ್ಷ ಬಾರಿ ಕೃಷ್ಣನ ಪವಿತ್ರ ನಾಮವನ್ನ ಜಪಿಸಲು ಪ್ರಾರಂಭಿಸುತ್ತಾಳೆ. ಅವಳು ಇಡೀ ಹಗಲು ರಾತ್ರಿ ಜಪ ಮಾಡ್ತಾಳೆ. ಅವಳು ತುಳಸಿ ಗಿಡವನ್ನ ಪೂಜಿಸುತ್ತಾ ತನ್ನ ಆಧ್ಯಾತ್ಮಿಕ ಗುರುವಿನ ಹೆಜ್ಜೆಗಳನ್ನ ಅನುಸರಿಸಿದಳು. ನಿಯಮಿತವಾಗಿ ತಿನ್ನುವ ಬದಲು ಅವಳು ಭಿಕ್ಷೆ ಪಡೆದ ಯಾವುದೇ ಆಹಾರವನ್ನು ಅಗೆಯುತ್ತಿದ್ದಳು ಮತ್ತು ಏನೂ ಪೂರೈಸದಿದ್ದರೆ ಅವಳು ಉಪವಾಸ ಮಾಡ್ತಿದ್ಲು. ಹೀಗೆ ಮಿತವ್ಯಯದಿಂದ ತಿನ್ನುವ ಮೂಲಕ ಮತ್ತು ಉಪವಾಸ ಮಾಡುವ ಮೂಲಕ ಅವಳು ತನ್ನ ಇಂದ್ರಿಯಗಳನ್ನ ಗೆದ್ದಳು ಮತ್ತು ಅವಳ ಇಂದ್ರಿಯಗಳು ನಿಯಂತ್ರಣಗೊಂಡ ತಕ್ಷಣ ಅವಳಲ್ಲಿ ದೇವೋತ್ತಮನ ಪ್ರೀತಿಯ ಲಕ್ಷಣಗಳು ಕಾಣಿಸಿಕೊಂಡವು. ಅಂದ್ರೆ ಆ ರೀತಿ ನಾವು ಏಕಾದಶಿ ಉಪವಾಸ ಮಾಡುವುದರಿಂದ ಕೂಡ ನಮ್ಮ ಇಂದ್ರಿಯಗಳ ನಮ್ಮ ನಿಯಂತ್ರಣಕ್ಕೆ ಬರ್ಲಿಕ್ಕೆ ಒಂದು ಸಾಧನ ಆಗ್ತದೆ ಅಂತ ಹೇಳ್ಕೊಂಡು, ಅಂದ್ರೆ ಆ ಒಂದು ಆಹಾರ ಸ್ವೀಕಾರ ಮಾಡುವುದಿಲ್ಲ ಆ ದಿವಸ ಇಡೀ ಅಂತ ಹೇಳಿದ್ರೆ ಆ ಒಂದು ತಿನ್ನುವ ಒಂದು ಏನಿರ್ತದೆ ಅದು ಕಡಿಮೆ ಆಗ್ತದೆ ನಮ್ಗೆ. ಆ ರೀತಿ ಆ ಉಪವಾಸ ಮಾಡುವುದರಿಂದ ಕೂಡ ಪ್ರಯೋಜನ ಉಂಟು. ಹೀಗೆ ಆ ವೇಶ್ಯೆಯು ಪ್ರಸಿದ್ಧ ಭಕ್ತೆಯಾದಳು. ಅವಳು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಮುಂದುವರಿದಳು ಮತ್ತು ಅನೇಕ ಧೀಮಂತ ವೈಷ್ಣವರು ಅವಳನ್ನ ನೋಡಲು ಬರ್ತಾ ಇದ್ರಂತೆ. ವೇಶ್ಯೆಯ ಭವ್ಯ ಪಾತ್ರವನ್ನ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಹರಿದಾಸ ಠಾಕೂರನ ಪ್ರಭಾವವನ್ನ ಎಲ್ಲರೂ ವೈಭವೀಕರಿಸ್ತಾರೆ ಮತ್ತು ಅವನಿಗೆ ನಮನಗಳನ್ನ ಸಲ್ಲಿಸ್ತಾರೆ ಅಂತೆ. ಹರಿದಾಸ್ ಠಾಕೂರನಿಗೆ ತೊಂದರೆ ಕೊಡುವಂತೆ ವೇಶ್ಯೆಯನ್ನ ಪ್ರೇರೇಪಿಸುವ ಮೂಲಕ ರಾಮಚಂದ್ರ ಖಾನ್ ತನ್ನ ಕಮಲದ
ಪಾದಗಳಲ್ಲಿ ಅಸಮಾಧಾನದ ಬೀಜವನ್ನ ಮೊಳಕೆ ಒಡೆಯುವಂತೆ ಮಾಡ್ತಾನೆ. ಆ ಬೀಜವು ನಂತರ ಮರವಾಯಿತು ಮತ್ತು ಅದು ಫಲ ನೀಡಿದಾಗ ರಾಮಚಂದ್ರ ಖಾನ್ ಅದರ ಹಣ್ಣುಗಳನ್ನು ತಿಂದನು ಅಂತ ಹೇಳಿದ್ರೆ ಅವನೇ ಪಾಪ ಕಟ್ಕೊಳ್ತಾನೆ ಅಷ್ಟೇ. ಪೂಜ್ಯ ಭಕ್ತನ ಪಾದ ಕಮಲದ ಮೇಲೆ ನಡೆದ ಈ ಅಪರಾಧವು ಅದ್ಭುತವಾದ ನಿರೂಪಣೆಗೆ ಕಾರಣವಾಗಿದೆ. ಈ ಘಟನೆಗಳಿಂದ ದೊರೆತ ಅಂತ ಹೇಳಿದ್ರೆ ಅಂತ ಒಂದು ಹರಿದಾಸ್ ಠಾಕೂರನನ್ನೇ ಅಲ್ಲಿ ಅವನಿಗೆ ಅಂದ್ರೆ ಅಪಮಾನ ಮಾಡ್ಲಿಕ್ಕೆ ನೋಡಿ ಅವನು ಎಂತ ಪಾಪ ಕಟ್ಕೊಳ್ಬಹುದು, ಅದರ ಫಲವನ್ನ ಅವನು ತಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪೂಜ್ಯ ಭಕ್ತನ ಪಾದ ಕಮಲದ ಮೇಲೆ ನಡೆದ ಈ ಅಪರಾಧವು ಅದ್ಭುತವಾದ ನಿರೂಪಣೆಗೆ ಕಾರಣವಾಗಿದೆ. ಈ ಘಟನೆಗಳಿಂದ ದೊರೆತ ಅವಕಾಶವನ್ನು ಬಳಸಿಕೊಂಡು ಏನಾಯಿತು ಎಂಬುದನ್ನು ನಾನು ವಿವರಿಸುತ್ತೇನೆ. ಓ ಭಕ್ತರೇ, ದಯವಿಟ್ಟು ಆಲಿಸಿ. ರಾಮಚಂದ್ರ ಖಾನ್ ಸ್ವಾಭಾವಿಕವಾಗಿ ಒಬ್ಬ ಭಕ್ತನಲ್ಲ. ಈಗ ಹರಿದಾಸ ಠಾಕೂರರ ಪಾದ ಕಮಲಗಳನ್ನು ಕೆಣಕಿದ ನಂತರ ಅವನು ಒಬ್ಬ ರಾಕ್ಷಸ ನಾಸ್ತಿಕನಂತೆ ಆದ. ವೈಷ್ಣವ ಪಂಥವನ್ನ ದೀರ್ಘಕಾಲ ನಿಂದಿಸುತ್ತಾ ಭಕ್ತರನ್ನು ಅವಮಾನಿಸುತ್ತಾ ಬಂದ ಕಾರಣ ಈಗ ಅವನು ತನ್ನ ಆಕ್ರಮಣಕಾರಿ ಚಟುವಟಿಕೆಗಳ ಫಲಿತಾಂಶಗಳನ್ನ ಪಡಿತಾನಂತೆ. ಭಕ್ತಿ ಪಂಥ ದೇವೋತ್ತಮ ಪ್ರೇಮವನ್ನು ಬೋಧಿಸಲು ಭಗವಾನ್ ನಿತ್ಯಾನಂದರು ಬಂಗಾಳಕ್ಕೆ ಹಿಂದಿರುಗಿದಾಗ ಅವರು ದೇಶಾದ್ಯಂತ ಪ್ರವಾಸ ಮಾಡಲು ಪ್ರಾರಂಭಿಸಿದರು. ಭಕ್ತಿ ಪಂಥವನ್ನು ಹರಡಲು ಮತ್ತು ನಾಸ್ತಿಕರನ್ನು ಸೋಲಿಸಲು ಮತ್ತು ನಿಗ್ರಹಿಸಲು 2 ಉದ್ದೇಶಗಳಿಗಾಗಿ ಭಗವಂತನ ಅತ್ಯಂತ ಸಮರ್ಪಿತ ಭಕ್ತನಾದ ಭಗವಾನ್ ನಿತ್ಯಾನಂದರು ದೇಶಾದ್ಯಂತ ಸಂಚಾರ ಮಾಡ್ತಾರೆ. ಪರಮಾತ್ಮನ ಪರಮ ಪುರುಷನಾಗಿರುವುದರಿಂದ ಸರ್ವಜ್ಞನಾದ ಭಗವಾನ್ ನಿತ್ಯಾನಂದರು ರಾಮಚಂದ್ರ ಖಾನನ ಮನೆಗೆ ಬಂದು ದುರ್ಗಾ ಮಂಟಪದ ಬಲಿಪೀಠದ ಮೇಲೆ ಕುಳಿತರು. ದುರ್ಗಾ ಮಂಟಪ ಮತ್ತು ಅಂಗಳವು ಜನರ ಗುಂಪಿನಿಂದ ತುಂಬಿದಾಗ ಮನೆಯೊಳಗಿದ್ದ ರಾಮಚಂದ್ರ ಖಾನ್ ತನ್ನ ಸೇವಕನನ್ನು ಭಗವಾನ್ ನಿತ್ಯಾನಂದರ ಬಳಿಗೆ ಕಳಿಸ್ತಾನೆ. ಅಂದ್ರೆ ಆ ರಾಮಚಂದ್ರ ಖಾನ್ ಅವರ ಮನೆಯ ಬಳಿಯಲ್ಲಿರುವ ಒಂದು ಮಂಟಪ, ಅಲ್ಲಿ ಅವರು ಹೋಗಿ ಇರ್ತಾರೆ. ಅವಾಗ ಎಲ್ಲ ಜನರು ಅಲ್ಲಿ ಸೇರಿಕೊಳ್ತಾರೆ. ಅವಾಗ ಏನಿಲ್ಲಿ ನಡೀತಾ ಇದೆ ನೋಡ್ಕೊಂಡ್ ಬಾ ಅಂತ ರಾಮಚಂದ್ರ ಖಾನ್ ಅವನ ಸೇವಕನನ್ನ ಕಳಿಸ್ತಾರೆ. ಸೇವಕನ ಹರೇ ಕೃಷ್ಣ ಮಾತಾಜಿ, ಇನ್ನೊಂದು 10 ಇರೋದು. ಆಯ್ತಾ ಸಮಯ ದಾಟಿತ್ತು. ಓಕೆ, ಹರೇ ಕೃಷ್ಣ. ನಿಲ್ಲಿಸುವಲ್ಲ ಹಾಗಾದ್ರೆ? ನೀವೇ ಎಂಡ್ ಮಾಡ್ಬೇಕು ಮಾತಾಜಿ, ಹೋಸ್ಟ್ ನಿಮಗೆ ಬಂದಿದೆ. ನಾನೇ ಉಂಟಾ? ಓಕೆ, ಆಯ್ತು. ವಾಂಚಾಕಲ್ಪ ತರುಭ್ಯಶ್ಚ ಕೃಪಾ, ಸಾರಿ ಒಂದು ಅರ್ಧ ಓದ್ತಾ ಇದ್ದೆ ನಾನು. ಸೇವಕನು ನಿತ್ಯಾನಂದ ಪ್ರಭುಗಳಿಗೆ, ನನ್ನ ಪ್ರೀತಿಯ ಸ್ವಾಮಿ ರಾಮಚಂದ್ರ ಖಾನ್ ನಿಮ್ಮನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಇರಿಸಲು ನನ್ನನ್ನು ಕಳಿಸಿದ್ದಾರೆ ಅಂತೇಳಿ ತಿಳಿಸ್ತಾನೆ. ಅಂದ್ರೆ ಇಲ್ಲಿ ಇರೋದು ಬೇಡ, ನೀವು ಬೇರೆ ಕಡೆ ನೀವು ಹೋಗಿ ಅಂತೇಳಿ ಹೇಳುವ ಹಾಗೆ ಹೇಳಿಕೆ ಅವನು ಸೇವಕಾನಂದ್ರ ಹೇಳಲಿಕ್ಕೆ ಬರ್ತಾನೆ ಅಲ್ಲಿ. ಹರೇ ಕೃಷ್ಣ. ಮುಂದಿನ ಒಂದು ಡೀಟೇಲ್ ಸ್ಟಡಿಯಲ್ಲಿ ನೀವು ಇದನ್ನ ಸರಿಯಾಗಿ ತಿಳ್ಕೊಳ್ಳಿ ಈ ಒಂದು ಕಥೆಯನ್ನ. ಹರೇ ಕೃಷ್ಣ. ವಾಂಚಾ ಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ की जय, ಶ್ರೀಲ ಪ್ರಭುಪಾದ की जय, श्री कृष्णदास कविराज गोस्वामी की जय, श्री चैतन्य चरितामृतम की जय, श्री चैतन्य महाप्रभु की जय, श्री नामाचार्य हरिदास ठाकुर की जय. हरे कृष्ण कृष्ण कृष्ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಅಟೆಂಡೆನ್ಸ್ ಹಾಕಿದ್ರಾ ಎಲ್ಲರೂ? ಹರೇ ಕೃಷ್ಣ. ಹಾಕಿ ಆದ್ಮೇಲೆ ಹೇಳಿ, ನಾನು ಎಂಡ್ ಮಾಡ್ತೇನೆ ಮೀಟಿಂಗ್. ನಾಳೆ ಎಲ್ಲರೂ ಬನ್ನಿ. ಹರೇ ಕೃಷ್ಣ. ಧನ್ಯವಾದಗಳು. ಫಾಸ್ಟ್ ಆಯ್ತು. ಅಂದ್ರೆ ಅಷ್ಟೊಂದು ಶ್ಲೋಕ ಇದೆ. ನಂಗೆ ಇವತ್ತಿನ ಶ್ಲೋಕದಲ್ಲಿ 168ರವರೆಗೆ ಕೊಟ್ಟಿದ್ರು. ಒಂದು 10 ಶ್ಲೋಕ. ಧನ್ಯವಾದಗಳು. ಹರೇ ಕೃಷ್ಣ. ಆಯ್ತಾ? ಎಂಡ್ ಮಾಡ್ಲಾ ಮೀಟಿಂಗ್? ಎಂಡ್ ಮಾಡಿ ಮಾತಾಜಿ.